ಕೂಪಾನನ್ನು ಬಿಡುಗಡೆ ಮಾಡಬೇಕು. ಇನ್ನ ಅಮೃತ ಹಸ್ತದ ಬಿಡುಗಡೆ ಹೆಚ್ಚಿನ ಕಲಶದ ಸೇವೆ ಮೂರು ಸಾವಿರ ಪಟ್ಟು ಬೆಳೆಗಳು ಬ್ರಹ್ಮಕಲಶದ ಸಂಪೂರ್ಣ ಅಭಿವೃದ್ಧಿಗಳು ಸೂರ್ಯದೇವನ ಆಶೀರ್ವಾದ ಮಾತಾ ಭಗವತ್ ಭಕ್ತಿ ನಮಿತಿ ಇಪ್ಪಡು ಪಂಡದು ಈ ಪುರುಕುಡು ಸೂರ್ಯನಾರಾಯಣ ದೇವರ ಪ್ರಾರ್ಥನೆ ಮತ್ತೊಂದಿಲ್ಲ ಮಾತೆಲ್ಲ ಕೈ ತಪ್ಪಾಲೆ ಕೊಟ್ಟದು ಈ ಅಮೃತ ಗರಿಗೆ ನಮ್ಮ ಸಾಕ್ಷಿಯಾಗುವುದು ಪಂಡದು ಶಿವಪ್ರಸಾದ್ ಅಜಯನ ಕೈಗೆ ದಿವ್ಯ ಹಸ್ತಡು ಒಂದು ಕೂಪಾನ ಪುಸ್ತಕ ಒಂಜಿ ಸಾಂಕೇತಿಕವಾದ ಬರ್ತದ ಆ ಕೂಪಾನ ಮಾತೆಲ್ಲ ಅರುವದ ಸೀಮೆಗೆ ನಮ್ಮ ಗೌರವ ಸಂದೈತ ಆವೊಂದುಂಡು ಪ್ರಥಮವಾಯಿನ ಕಲಶದ ಕೂಪನ್ ಅರುವ ಸೀಮೆಗೆ ಹೋಗುದುಂಡು ಈ ಪೊರ್ತಡು ನಮಗೆ ಮಾತೆಲ್ಲ ಅಮೃತಗಳಿಗೆ ಕಲಶದ ಕೂಪನ್ ಬಿಡುಗಡೆ ಧನ್ಯವಾದಗಳು ಶಿವಪ್ರಸಾದ್ ಅಜಿರಾಜ್ ಸರ್. ಅದು ಸಾಧಾರಣ ನಮಗೂ ಅಜ್ಜಿದ್ದು ರಸಬೋಧಿಸ ಅಜ್ಜಿದು ದಕ್ಕಿನಂಚಿನ ಭುಜಂಗಿಯ ನನ್ನ ಮಾತರವರು ನನ್ನ ಭುಜಂಗಿ ಕೂಡ ಆಗಿಲ್ಲ ಅವರ ಆ ವಿಚಾರಯಾನ ರೂಪುರೇಷದಲ್ಲಿ ಸ್ಪಷ್ಟವಾದ ಪೂರ್ಣಾಪಂಚೆ ನನ್ನ ಕಲಶತೆ ತೊಂಬಂಚಿನ ವಿಚಾರ ದೇವನ ಪ್ರಸಾದ ರೂಪಗಳು ಮಾತೆಲ್ಲ ಸಂಬಂಧಪಟ್ಟಿನ ಗ್ರಾಮದ ಪ್ರತಿವರಿದ ಕಲಶ ಪ್ರಸಾದದ ರೂಪವನ್ನು ಕೊಡುವುದು ನಮ್ಮ ದೇಣಿಗೆ ಬರ್ಕೊಂಡು ದೇಣಿಗೆ ಬೇಕೆ ಸಮಕಲಕ್ಷೋತ್ಸವದ ಸಂದರ್ಭವು ಅಂಚನೆ ಜಾತ್ರೋತ್ಸವ ಸಂದರ್ಭ ಪ್ರತಿ ವರ್ಷದ ದೇಣಿಗೆ ಬರುವ ಈ ವರ್ಷ ಬ್ರಹ್ಮಕಲಶೋತ್ಸವಕ್ಕೆ ನಡೆದವರ ನೆಕ್ಕ ಸಂಬಂಧಪಟ್ಟಿನ ಮಾತಾ ಗ್ರಾಮದ ಕೊಳ್ಳ ಹೆಚ್ಚಿನ ಸಂಖ್ಯೆಯ ಹೆಚ್ಚಿನ ಮಟ್ಟರು ದೇಣಿಗೆಯನ್ನು ಕೊರಡಾಪು ಬರ್ತಾರೆ ಐತ ಒಟ್ಟಿಗೂ ನಮಗೆ ಪ್ರಸಾದದ ರೂಪಗಳು ಕಲಶ ನಮ್ಮ ಪತ್ರದಿಂದ ಕೊಡುವುದು ಬ್ರಹ್ಮಕಲಶ ಉದೀಪರಂತಿನ ಕಲಶ ಪ್ರಸಾದ ವೇದ ಪ್ರಸಾದಗಳು ಗಂಧ ಪ್ರಸಾದ ಕೊಡೋಣ ಅಂಡ ಗಂಧ ಪಾತ್ರ ಮುಗಿ ನಡೆಯುವ ಪ್ರಸಾದ ನಮ್ಮಡೈಕೊಡು ಅದನ್ನ ಅಂಡ ಹಣ್ಣುಗಾಯ ಅದನ್ನ ಗಟ್ಟಿಗಂಜಾಯ ದೇವರ ಸೇವೆಯ ಪ್ರಸಾದಗಳಿಂದ ಅವು ಸೇವನೆ ಮಂತ್ರದ ಮುಗಿ ನಾಟಕ ನಮ್ಮ ಇತ್ತು ಕಲಶದ ರೂಪದ ದೇವರ ಪ್ರಸಾದ ಕೊಡ ಎಂದ ಅಂಡ ಐದು ಜಾಗೃತ ಮತ್ತು ನೀಡನ್ನ ಅಂಡ ನಮ್ಮ ಜೋಗಲ ಕಾಲ ಆ ಕಲಶ ಸೂರ್ಯನಾರಾಯಣ ದೇವರನ್ನ ಪ್ರತಿರೂಪವಾಗ ನಮ್ಮ ಇಲ್ಲಿ ಅಡಿಕೊಳ್ಳುವುದು ಅದಕ್ಕೋಸ್ಕರವಾಗಿ ಆ ಕಲಶವು ಆತ್ಮ ಮಹತ್ವವನ್ನು ಬಂತೇವೆ. ಪ್ರತಿಯಲ್ಲಿ ದೇವಸ್ಥಾನಗಳಿಂದ ಕಲಶದ ಪ್ರಸಾದದ ರೂಪವನ್ನು ಕೊಡಬೇಕು. ಎರಡು ರೂಪದ ಬ್ರಹ್ಮಕಲಶ ಉತ್ಸವವನ್ನು ಆನಗಲ 10 ಜನ ಪ್ರಸಾದದ ರೂಪಗಳು ಕಲಶವನ್ನು ಕೊಡೋದ ಅಂಚನೆ ಈ ಎಲ್ಲ ಆ ಪ್ರಸಾದದ ರೂಪಗಳು ಕಲಶ ಅತಿ ಹೆಚ್ಚಿನ ಸಂಖ್ಯೆ ಐಪಂಚಿ ಯುದ್ಧದ ನಿಗಟ್ಟ ಮಾಡ್ಕೊಂಡು ಏನಿಲ್ಲ ಪರ್ಯಾವರಣದಲ್ಲಿ ಕಲ್ಪನಕ್ಕಿಂತ ದೃಷ್ಟಿಗೆ ಕೇವಲ 1,000 ರೂಪಾಯಿದ ಮಾತ್ರ ಕಲಶ ಪ್ರಸಾದವು ನಿಗದಿ ಮಾಡ್ಕೊಂಡು ಕಲಶದ ದೇವರ ಬ್ರಹ್ಮಕಲಶೋತ್ಸವನ ಕಲಶ ಪ್ರಸಾದ ಈ ಒಂಜಿ ಅಳತೇಳಿ ಕಲಶ ಇಟ್ಕೊಂಡು ಅವರ ಮಾತ ಭಕ್ತಾದ ಕಲಶ ಕೊಡೋರು ಕಲಶ ಪ್ರಸಾದ ಆಂಜನೇಯ ತಾರೀಖಕ್ಕೆ ಬ್ರಹ್ಮಕಲಶೋತ್ಸವ ಆದ ಮಧ್ಯಾಹ್ನದ ಪೂಜೆ ಮಹಾಪೂಜೆ ಬೋರಾದ 5 ಕೊಟ್ಟ ಕಲಶದ ಪ್ರಸಾದ ಮಾತೆಲ್ಲ ಎತ್ತುಂಸು ಇಲ್ಲಡೆ ಕೊಡವಲ್ಲಿ 5 ದುಡ್ಡು ಕಲಶ ಪ್ರಸಾದ ಇದ್ದಿ ಬ್ರಹ್ಮಕಲಶೋತ್ಸವ ಆದ ಕಂಡ ಆಂಜನೇಯ ತಾರೀಖಕ್ಕೆ ಕಲಶಾಭಿಷೇಕ ಮಧ್ಯಾಹ್ನ ಕೊಟ್ಟಾದ ಕಲಶಾಭಿಷೇಕ ಆದ ಮಧ್ಯಾಹ್ನದ ಮಹಾಪೂಜೆ ಆಗಿ ಒಕ್ಕ ಕಲಶ ಪ್ರಸಾದ ಒಕ್ಕ ಜಾತ್ರೆ ಮುಗ್ಗಿನಾಟಗಳು ಮಾತೆರೆಗಳ ಆಗಿ ಬರೆದ 5 ಅಂಡ ಜಾತ್ರೆ ಮುಗ್ಗಿನಾಟಕ 10 ತಾರೀಕು ಅವಕಾಶ ಉಂಟು ಒಕ್ಕ 10 ತಾರೀಕು ಕೂಡ ಆ ನಟುಂಟು 5 ತಾರೀಕು ದುಂಬು ಆಗಲಿ 5 ತಾರೀಕು ಒಕ್ಕ ಏಕ ಬರ್ತದಲ್ಲ ಪ್ರಸಾದ ಕಲಶದ ರೂಪ ಕೊಡುವಲ್ಲಿ ಇದು ಕಲಶದ ಐತ ಭೂಪನ ರಶೀದೆ ಕೊಡ್ಕೊಳಕ್ಕೆ ಕಲಶದ ಸೇವೆ ಮಲ್ಕೊಳ್ಳೋಕೆ ವಿಚಾರ ತಿಳಿಬಹುದು. ಕೆಲವು ಕಲಶ ಎಲ್ಲ ಜಾನಿಜ್ಜಿ ಎಲ್ಲ ಬೇದ ಆಂಜನೇಯ ತಾರೀಕು ದುಂಬು ಬ್ರಹ್ಮಕಲಶೋತ್ಸವ ಆಪತ್ತೇ ಕಲಶ ಪ್ರಸಾದ ಕೊಡ್ತಾರೆ. ಆಂಜನೇಯ ತಾರೀಕು ಒಕ್ಕ ಏಕವತ್ತನ ನಾಡಲು 10 ತಾರೀಕು ಕಲಶದ ಪ್ರಸಾದ ಕೊಡುವುದು. ಅದರಿಂದ ಅವರ ಹೆಚ್ಚಿನ ಸಂಖ್ಯೆಯಲ್ಲಿ ದೇಣಿಗೆ ಕೊಡುವಂತೆ ಪ್ರಸಾದದ ರೂಪಗಳು ಕಲಶ ಮಾತೆಲ್ಲ ಎದುರು ರೂಪಡದ್ದು ನಿಕಲ್ಡ ವಿನಂತಿ ಮಲ್ಕೊಂಡು ನಿಕಲ್ಲ ಮಾತೆರಗಳಿಗೆ ವಿಚಾರ ತಿಳಿಬಹುದು.
ಕೇವಲ ಕಲಶ ಅನ್ಬಲ್ಲದು ಕೇವಲ ಕಲಶ ಅಂತವು ದೇವಿಯನ್ನ ಪ್ರತಿರೂಪವಾದ ನಮ್ಮ ಇಲ್ಲಡಿಕೊಂಚಿನ ಒಂಜಿ ಪ್ರಸಾದದ ರೂಪಗಳು ಕೊಡುಕೊಂಚಿನ ಕಲಶ ಇದ್ದಾವಲ್ಲ ಮಾತೆಲ್ಲ ಊರ್ದಕ್ಕಲು ಪರವೂರ್ದಕ್ಕಲು ಮಾತೆರೆಗಳ ಹೆಚ್ಚಿನ ಸಂಖ್ಯೆಯಲ್ಲಿ ತೆರಿಪಾದ ಆ ಕಲಶದ ಪ್ರಸಾದನ ಕೊಡುಕೊಂಚಿನ ಒಂಜಿ ವ್ಯವಸ್ಥೆ ನಮ್ಮ ಮಾತೆಯಲ್ಲಿ ಬಂಪುಗಾದ ಬಂತು ಎನ್ನರಂತ ಮಾತೆರಗಳು ಶ್ರೀ ವರದಮೂರ್ತಯೇ ನಮಃ ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ದಿವಾಕರಂ ದೀಪ್ತಸಹಸ್ರರಶ್ಮಿಂ ತೇಜೋಮಯಂ ಜಗತಃ ಕರ್ಮಸಾಕ್ಷಿಂ ಅಂಶುಂಭಾನಂ ಸೂರ್ಯಭಾತ್ಯಂ ಗ್ರಹಾಣಂ ರವಿಂ ಸದಾ ಶರಣಮಹಂ ಪ್ರಪದ್ಯೆ ಸೂರ್ಯನಾರಾಯಣ ದೇವತಾಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸಹಸ್ರಶೀರ್ಣಂ ಜಗದೇಕಕುಂಡಲಂ ಪೀತಾಂಬರಂ ಧೂಮ್ರಸಹಸ್ರಲೋಚನಂ ಉದಾರವೀರ್ಯಂ ವಿಷದಂಷ್ಟ್ರಕಾರಣಂ ನಮಾಮ್ಯನಂತಂ ಭುವನೈಕನಾಥಂ ಸರ್ಪಾದಿ ಅಷ್ಟಬಲಜಯ ಸಂಕರ್ಷಣರೂಪಿ ಪರಮಾತ್ಮನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಸಪರಿವಾರಾತ್ಮಕ ಶ್ರೀ ಕುಂಭಕಂಠಿಣ್ಯೈ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಆಡಳಿತ ವರ್ಗ ಅಂಚನೆ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರು ಅಂಚನೆ ಮಾತ ಪದಾಧಿಕಾರಿ ಮಕ್ಕಳು ಅಂಚನೆ ಬ್ರಹ್ಮ ಕಲಶೋತ್ಸವದ ಉಪ ಸಮಿತಿಯ ಮಾತನ್ನು ಒಟ್ಟು ಸೇರೊಂದು ಅಂಚನೆ ಹಳದಂಗಡಿ ಅರಮನೆತ ಪ್ರತಿನಿಧಿಯಾದ ವರ್ತನಂಚಿತ್ನ ಶಿವಪ್ರಸಾದ ಜಿಲ್ಲೆಯರು ಅಂಚನೆ ಊರದ ಪರ ಊರದ ಮಾತ ಗಣ್ಯರು ಸೇರೊಂದು ಗಣಪತಿ ದೇವಿಯರನ್ನು ಪ್ರಾರಂಭ ಪ್ರಾರ್ಥನೆ ಮತ್ತೊಂದು ಕ್ಷೇತ್ರ ಸ್ವಾಮಿ ಸೂರ್ಯನಾರಾಯಣ ದೇವರಡ ಅಂಚನೆ ನಾಗದೇವಿಯರು ಅಂಚನೆ ಕೊಡಮಣಿತಾಯ ದೈವ ಪಿದಾಯಿಡ್ನ ಆರಾಧನೆ ಮಲ್ಪನಂಚಿತ್ನ ಮೂಜಿಲ್ನಾಯ ಬೊಮ್ಮರದಾಯ ಪಿಂಚಂಡಿಟ ಪ್ರಾರ್ಥನೆ ಮತ್ತೊಂದು 14 ವರ್ಷಗಳ ಆಪಣಂಚಿತ್ನ ಬ್ರಹ್ಮಕಲಶೋತ್ಸವ ನೌಕ ಮಾತೆರೆಗಳ ಗೊತ್ತುಂಡು ದೇವರ ಪ್ರತಿಷ್ಠೆ ಆಯ್ತು ಅಥವಾ ನಾನು ಹೊರ ಬ್ರಹ್ಮಕಲಶ ಆಡಿದ 14 ವರ್ಷಗಳ ಆವಡು ಬಂದು 3 ವರ್ಷ ಪಿರಾಂಡು ದೇವರ ಕ್ಷಮೆನ ಗುರುಡು ಅವೇ ಪ್ರಕಾರವಾದ ಎಲ್ಲ ಅಲ್ಲಿ ಮಾರ್ಚ್ 1ನೇ ತಾರೀಕು ಹಿಡಿದು ಹೊರಮನೆ 10ನೇ ತಾರೀಕು ಮಟ್ಟ ಮೂರು ದೇವರನ್ನ ಬ್ರಹ್ಮಕಲಶೋತ್ಸವ ಅಂಚನೆ ಜಾತ್ರಾ ಮಹೋತ್ಸವ ಆದಳಿಯರು ಕೂಡ ನಡಬಹುದು ನಮ್ಮ ಸಂಕಲ್ಪ ಉಂಟ ತೇನ ವಿನಾ ತೃಣಮಪಿ ನಚಲತಿ ಪಂಡ ಭಗವಂತನ ಸಂಕಲ್ಪಲವಕ ಅನುಗ್ರಹ ಜಿಂದಾಡ ಭೂಮಿಡಿ ಪಜಿರ್ಲ ಬಂದೂಜಿ ಇದೀಪ ಇವಾಗ ನಮ್ಮ ನಿಮಿತ್ತ ಮಾತ್ರ ನಮನಗಕ್ಕೆ ದೇವರ ಮಲ್ಪಾವೊಂದುಳ್ಳೇರು ದೇವರ ಮಲ್ಪಾವು ಪಂಚಿತ್ನ ಭಕ್ತಿಡ ನಮ್ಮ ಉವಿವಂಜಿ ಶ್ರದ್ಧೆಡು ನಿಷ್ಕಣ್ಮಲಶಾವಾಯ ನಂಚಿತ ಮನಸ್ಸಡು ದೇವರ ನಮಿತ್ತ ನಂಬಿಕೆ ವಿಶ್ವಾಸ ಭಕ್ತಿ ದೇವರಿಗೆ ಮೂರ್ತಿ ಎಂದು ಪದಾರ್ಥ ದೇವರ ನಮ್ಮ ಮೂರ್ತಿಡು ತೂಪನ ಅಂದು ಅವಾಗ ಮೂರ್ತಿಡು ನಮ್ಮ ತೂವಡಾಯಿ ನೋವು ಕೆಡಂದಾಂಡ ದೇವರಡ 3 ಪ್ರೀತಿ ಭೀತಿ ಭಕ್ತಿ ಒಟ್ಟಿಗೆ ಸೇರಿದ್ದು ದೇವರ ಮೂರ್ತಿಯಿಂದ ಅರ್ಥ ದೇವರಡ ಪ್ರೀತಿ ಲಬೋಡಿಗೆ ದೇವರಡ ಭಕ್ತಿ ಲಬೋಡಿಗೆ ದೇವರಡ ಭೀತಿ ಲಬೋಡು ಒಂದು ಮೂಜಿಯನ್ನು ನಮ್ಮ ಬಿಂಬ ಮಧ್ಯೊಳು ತಗೊಂಡು ದೇವರನ್ನು ನಮ್ಮ ಆರಾಧನೆ ಮಲ್ಪಡುವುದು ಇಪ್ಪನ ಅಂಚಿತ್ತಿ ಬಿಂಬ ಮಧ್ಯೊಳು ಇಪ್ಪನಂಚಿತ್ನ ದೇವರನ್ನ ಚೈತನ್ಯ ವೃದ್ಧಿಗೋಸ್ಕರವಾದ 16 ವರ್ಷಗಳ ಕ್ಷೇತ್ರಗಳು ಬ್ರಹ್ಮಕಲಶೋತ್ಸವ ನಡಪಾವುಡು ಪಂಪನಂಚಿತ್ನ ಶಾಸ್ತ್ರ ಆಗಮಶಾಸ್ತ್ರ ಪ್ರಕಾರವಾದ ಇಪ್ಪನ ಈ ವರ್ಷೋಡು ನಮ್ಮ ಆ ದೇವರನ್ನ ಆ ಬ್ರಹ್ಮಕಲಶೋತ್ಸವವನ್ನು ನಡಪಾವನಂಚಿತ ಸಂಕಲ್ಪ ಐತ ಉದ್ದೇಶಗಳು ಊರದ ಪರ ಊರದ ಮಾತ ಭಗವದ್ಭಕ್ತರಿಗೆ ಮಹಾನೀಯರನ್ನ ಕೂಡ ಆಮಂತ್ರಣ ಕುರಿತಕ್ಲೇನ ಆಹ್ವಾನ ಮಲ್ಪನಂಚಿತ ಉದ್ದೇಶಗಳು ಆಮಂತ್ರ ಪತ್ರಿಕೆ ನಮ್ಮ ಮುದ್ರಣ ಮಲ್ತದ ಮುದ್ರಣ ಮಲ್ತನಂಚಿತ ಆಮಂತ್ರಣ ಪತ್ರಿಕೆಯನ್ನು ಇಲ್ಲಿ ದೇವರನ ಸನ್ನಿಧಾನಗಳು ಐದು ಬಿಡುಗಡೆ ಮಲ್ತದ್ದು ಮಾತ ಭಕ್ತರಿಗೆ ಮಹಾನೀಯರಿಗೆ ಗಣ್ಯರಿಗೆ ಕೂಡ ಆಮಂತ್ರಣ ಪತ್ರಿಕೆ ನೀಡಿದಂತೆ ಕೊಡ್ಪನಂಚಿತ ಸಂಕಲ್ಪ ಆಮಂತ್ರಣ ಪತ್ರಿಕೆ ಊರುಗು ಪರ ಊರುಗು ಮಾತೆರಿಗೆ ಚಿಕ್ಕಬೆಲಕ ದೇವರ ಅನುಗ್ರಹಿತ ಕೊರ್ಪನ ಮೂಲಕವಾದಲ ತನ್ಮೂಲಕವಾದ ಈ ಕ್ಷೇತ್ರವು ಬ್ರಹ್ಮಕಲಶೋತ್ಸವ ಜಾತ್ರೋತ್ಸವ ಸಂದರ್ಭಗಳು ಊರದ ಪರ ಊರದ ಭಕ್ತ ಮಹಾನೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಷೇತ್ರವು ಬರೊಂದು ದೇವರನ ದರ್ಶನ ಪಡೆಯುವುದು ದೇವರನ ಸೇವೆ ಮಲ್ಪನ ಮೂಲಕವಾದ ಅಕ್ಲೆಕ್ಲೆಗೆ ಶಕ್ತಿಯಾನುಸಾರವಾದ ಚಿತ್ನ ತನು ಮನ ಧನ ಪಂಪನಂಚಿತ್ನ ಈ ಕ್ಷೇತ್ರವು ದೇವರಿಗೆ ಅರ್ಪಣೆ ಮಲ್ಪನ ಮೂಲಕವಾದ ಆ ಬ್ರಹ್ಮಕಲಶೋತ್ಸವವನ್ನು ನಮನ ಕೈಟ್ಟು ದೇವರು ಊರ್ದಕ್ಕಲ ಪರ ಊರ್ದಕ್ಕಲ್ನ ಭಕ್ತರ್ನಕ್ಕಲ್ನ ಗಣ್ಯರ್ನಕ್ಕ ಕೂಡ ಸಹಾಯದ ಮೂಲಕವಾದ ಆಡಳಿತ ಸಮಿತಿ ಅಂಚನೆ ಬ್ರಹ್ಮಕಲಶೋತ್ಸವದ ಸಮಿತಿಯ ಮಾತ ಅಧ್ಯಕ್ಷರ ಸದಸ್ಯರನ್ನ ಕೈಟ್ಟು ದೇವರು ಕೊಟ್ಟು ನಡಪಾದುಗಳು ಆಮಂತ್ರಣ ಪತ್ರಿಕೆ ಬಿಡುಗದ ಮುಹೂರ್ತ ಮತ್ತು ಕೊರ್ಪನ ಮೂಲಕವಾದ ಮಾತೆಗಳ ಆಮಂತ್ರಣದ ಪತ್ರಿಕೆ ತೆಗೆದು ಕ್ಷೇತ್ರವು ಭಕ್ತಾದಿನ ಬರ್ಪಿಲಕ ದೇವರ ಅನುಗ್ರಹಿತ ಕುರುಡು ಒಡೆದ ಮಾತೆಲ್ಲ ಸೇರೊಂದು ದೇವರನ ದಿವ್ಯ ಚರಣಾರವಿಂದಳು ಪ್ರಾರ್ಥನೆ ಮಂತಂಗ ತದೇವ ಅಗ್ರಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಅಂಘ್ರೇಗುಂ ಸ್ಮರಾಮಿ ಸುಮುಹೂರ್ತಮಸ್ತಿತಿ ಭವಂತೋ ಭ್ರವಂತೋ ಸುಮುಹೂರ್ತಮಸ್ತು
ಅಡೆ ಮಾಡ್ತಾರೆ ಅಡೆ ವೇದಿಕೆ ಸೂರ್ಯನಾರಾಯಣ ದೇವಸ್ಥಾನದ ನಾರಾವಿ ಊರ್ದ ಪರ್ವ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಸದ ಸಂಗತಿನಂದ ದುಂಬು ನಮ್ಮ ಮಾತ ಸೇರ್ದೇವಿ ಸೂರ್ಯನಾರಾಯಣ ದೇವರಿಗೆ ಆಮಂತ್ರಣ ಪತ್ರಿಕೆ ನಾನು ಕಾಪಪದಿದ್ದು ಅರೆಡ ಬ್ರಹ್ಮಕಲಸ ಒಬ್ಬ ನಿರ್ವಿಘ್ನ ಬರದೆ ಎಡ್ಡೆ ರೀತಿಯಲ್ಲಿ ಸಾಟದ ಬರಡೆ ಪಡೆದ ದೇವೇಡ ನಟ್ಟೊಂದು ನಾರಾವಿ ಊರಿಗೂ ಬುಕ್ಕ ಮತ್ತೂರಿಗೂ ಆಮಂತ್ರಣ ಪತ್ರಿಕೆಗೆ ಕುರುಡಂಡ ಸಾಂಕೇತಿಕವಾಗಿ ನಾರಾವಿದ ಊರ್ದ ಭಕ್ತಿಯರು ಬುಕ್ಕ ಅತಿಥಿ ಗಣ್ಯರು ಬ್ರಹ್ಮಕಲಸೋತ್ಸವ ಸಮಿತಿ ವ್ಯವಸ್ಥಾಪನಾ ಸಮಿತಿ ಅದರ ಸಹಸಂಚಲನ ಸಮಿತಿಯ ಮಾತೆಲ್ಲ ಸೇರಲು ಇಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡುವ ಎಲ್ಲ ಕಾರ್ಯಕ್ರಮಗಳನ್ನು ಮಾತೆಲ್ಲ ಸೇರಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸೋದಿಪ್ಪುನಾರು ಬ್ರಹ್ಮಕಲಸೋತ್ಸವದ ಅಧ್ಯಕ್ಷರು ಬೆಳ್ತಂಗಡಿ ಬೆಸ್ಟ್ ಫೌಂಡೇಶನ್ ನಿಂದ ಅಧ್ಯಕ್ಷರಾಗಿರುತ್ತಾರೆ ಸೂರ್ಯನಾರಾಯಣ ದೇವಸ್ಥಾನ ಬ್ರಹ್ಮಕಲಸ ಪಟ್ಟ ನೆನಪುಡ ದೀಪುನ ಬ್ರಹ್ಮಕಲಸದಲ್ಲಿ ಕಾವಲು ತುಂಬುದ ದಿನಟ್ಟು ನಾರಾವಿಗೊಂಜಿ ಎಡ್ಡೆ ರೀತಿಯ ಕೀರ್ತಿ ದೊಡ್ಡದು ಈ ಬ್ರಹ್ಮಕಲಸ ಚಿರಮಾನವಾದ ಇಪ್ಪಡು ಪಂಪಿನ ಆಮಲ್ಲ ಆಸಕ್ತಿ ಒಂದು ನಾನು ಶ್ರೀಯುತ ರಕ್ಷಿಸಿವರಾಗಿ ಬೇರೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸುವುದಿಲ್ಲ ಇವರು ಪ್ರೀತಿಪೂರ್ವಕವಾದ ಈಗ ನಮ್ಮ ಮಾಧ್ಯಮ ಪ್ರೀತಿಪೂರ್ವಕವಾದ ಬೇರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವುದು ಬಂದರೆ ಇಲ್ಲಿ ನಮಗೆ ಅರದಂಗಡಿ ಅರಮನೆ ಮಠ ಬಾರಿ ಚಿರಪರಿಚಿತ ದಾಯಿಕ ಮತ್ತೆ ಕಲ್ಲುಟ್ಟಿನ ಸ್ಥಾನದವರೆಗೂ ಸೋಮನಾಥೇಶ್ವರಿ ದೇವಿಯರು ನೆಲೆಯಾಯಿನ ಮಣ್ಣ ಪವಿತ್ರವಾಯಿನ ಜಾಗ ಅರ್ವದ ಜಾಗ ಈ ಅರ್ವ ಅರಮನೆ ಪಂಪಿನ ಬುಧರ್ ವಿಶ್ವವ್ಯಾಪ್ತಿ ಅವರನ್ನ ಮೂಲ ಕಾರಣೀಕರ್ತರು ಎಂಗ್ಲಿನ ಮಾರ್ಗದರ್ಶಕರಾಯ ಶ್ರೀಯುತ ಶಿವಪ್ರಸಾದ್ ಅಜಿಲೇರು ಇಂಜಿನಿಯರ್ ಆದ್ರ ಬಾರಿ ಮಲ್ಲ ಮಟ್ಟದ ಹುದ್ದೆಯನ್ನು ನಿರ್ವಹಿಸಿದ ನಿವೃತ್ತರಾದ ಮಾಡಿದ ಹೊರತು ಅರ್ನ ಕಣ ಬೊಕ್ಕ ಕನಸು ಮಲ್ಲ ರೀತಿಯಲ್ಲಿ ಉಂಟು ಇನಿ ಆರ್ನಚಿತ್ತ ಒಂದು ವ್ಯಕ್ತಿ ನಮ್ಮ ಸೂರ್ಯನಾರಾಯಣ ದೇವಸ್ಥಾನದ ಆಮಂತ್ರಣ ಪತ್ರಿಕೆ ಕೈಟ್ಟು ಬಿಡುಗಡೆ ಅವನೊಂದು ಪಂಡ ನಮಗ ಮಾತೆರಿಕ ಪೆರ್ಮೆ ಈ ದೃಷ್ಟಿಯಲ್ಲಿ ಅರೆನ್ನ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಶಿವಪ್ರಸಾದ್ ಅಜಿಲೇರು ಅರದಂಗಡಿ ಅರಮನೆ ಇದೇನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡೋದಿಲ್ಲ ಸರ್ ಅಂಜನೆ ನಾರಾವಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ರವೀಂದ್ರ ಪೂಜಾರಿ ಬಾಂದೊಟ್ಟು ನಾರಾವಿದ ಈ ವರ್ಷದ ಬ್ರಹ್ಮಕಲಸದ ಕಾರಣೀಭೂತಿಯರು ಆರ್ನ ಅವಧಿಯಲ್ಲಿ ಬ್ರಹ್ಮಕಲಸದ ದಿನ ಮುಹೂರ್ತ ಹಾಕಲು ನನ್ನ ನಡತಬರ ಮಾತ್ರ ಬಾಕಿ ಪುಣ ಇದನ್ನ ಸುಮುಹೂರ್ತ ಕೊಡ್ತು ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಪೂಜಾರಿ ಬಾಂದೊಟ್ಟು ಇಬ್ಬರನ್ನ ನಿಗಡ ಮಾಧ್ಯಮ ಪರವಾದಿ ಇಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ ಅಂಜನಿ ಮಹಾವೀರ್ ಜೈನ್ ಕಾರ್ಯಾಧ್ಯಕ್ಷರು ಬ್ರಹ್ಮಕಲಸೋತ್ಸವ ಸಮಿತಿ ಅಧ್ಯಕ್ಷರಾದ ಮಹಾವೀರಣ್ಣೆ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡೋದಿಲ್ಲ ನನಗೆ ಕಾರ್ಯಾಧ್ಯಕ್ಷರಾದಿದ್ದಾರೆ ಶ್ರೀನಿವಾಸ್ ವಾಸುದೇವ ಗಿನಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡೋದಿಲ್ಲ ಸರ್ ಅಂಜನಿ ಜಗದೀಶ್ ಅಂಚನ್ ಕಾರ್ಯಾಧ್ಯಕ್ಷರು ಬ್ರಹ್ಮಕಲಸೋತ್ಸವ ಸಮಿತಿ ನಾರಾವಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡೋದಿಲ್ಲ ಅಂಜನೆ ಈ ಒಂದು ಆಡ ದೇವಸ್ಥಾನದ ಪ್ರಧಾನ ಅರ್ಚಕರಾದಿದ್ದಾರೆ ವೇದಮೂರ್ತಿ ಕೃಷ್ಣ ತಂತ್ರರು ಸರ್ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ ಅಂಜನೆ ಜಗದೀಶ್ ಶೆಟ್ಟರ್ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದರು ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಿಲ್ಲ ಅಂಜನೆ ಲಕ್ಷ್ಮಣ ಬಗ್ಗೆ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಿಲ್ಲ ಶಂಕರ್ ದೊಡ್ಡಗುಡ್ಡೆ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ ಶ್ರೀಮತಿ ಯಶೋಧ ನಮ್ಮ ಬ್ರಹ್ಮಕಲಸೋತ್ಸವ ಸಮಿತಿ ವ್ಯವಸ್ಥಾಪನಾ ಸಮಿತಿ ನಿಪುಣರು ಯಶೋಧ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡೋದಿಲ್ಲ ಶ್ರೀಮತಿ ರಶ್ಮಿ ಇವರೆಲ್ಲ ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಮಾಡುವರು ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋದಿಲ್ಲ ಅಂಜನೆ ಇನಿ ಎನ್ ದಿವಾಕರ ಭಂಡಾರಿ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಪ್ರಧಾನವಾದ ಗುರುತಿಸುವುದು ನಾರಾವಿ ಬ್ರಹ್ಮಕಲಸದ ಕಣ್ಣನ
ಮಲ್ತಿನಾರು ಬಾರಿ ಕೊಲ್ಲುಡೆ ವಿಭಿನ್ನ ಯೋಚನೆ ದೊಡ್ಡದು ಬ್ರಹ್ಮ ಕೆಲಸನು ಬಾರಿ ಕೊಲ್ಲು ರೀತಿಯಲ್ಲಿ ಬೋರ್ಡ್ ಮಾಡಿನ ಆಸೆ ಪಡೆಯಿನಾರು ನೆಕ್ ಏತ ದಿನಕ್ಕೆ ದುಡಿದ ಶ್ರಮ ಪಡೆಯುವುದು ಇನಿ ನಿರಂತರವಾದ ಇವರು ಪುನಃ ಶ್ರೀತೆಯ ನಿರಂತರ ಭಂಡಾರಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರ ಇದ್ದಾರೆ ಇವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಬಂದದ್ದು ಬಂದರೆ ಸೇರ್ದಿಂಚಿನ ಭಕ್ತರಿಗೆ ಮಾತರಿಗಳ ಸ್ವಾಗತ ಕೊರದು ಚಿಗುರು ಪತ್ರಿಕೆ ತಗೊಂಡಾರೆ ఒక ಲೈವ್ ಕೊಡುತ್ತದೆ ಮೊದಲನೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಬಂದದ್ದು ಅಂಜನಿ ಸಂಚಾಲಕಿ ಪವಿತ್ರಪುರ ಮಠ ವ್ಯವಸ್ಥಾಪನಾ ಸಮಿತಿ ಮಕ್ಕ ಬ್ರಹ್ಮಕಲಶೋತ್ಸವದ ವ್ಯವಸ್ಥಾಪನಾ ಸಮಿತಿ ಮಕ್ಕ ಬ್ರಹ್ಮಕಲಶ ದಿನಮಾನ ಅಂತ ಬೇರೆ ಬೇರೆ ಸಂಚಾಲಕರ ಮಾತೇರಲ್ಲ ನಿಖಿಲ ಮಾತೇರನ ವಿಜಯ ಪಾತ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಂದದ್ದು ಅಂಜನಿ ಪ್ರಧಾನ ಕಾರ್ಯದರ್ಶಿಗಳಾಗಿನ ಚಿಂತ ವಿನಯ ಹೆಗ್ಡೆ ನಮ್ಮೊಟ್ಟುಳ್ಳೇರು ಇವರೆಲ್ಲ ಯಾರು ಈ ಕಾರ್ಯಕ್ರಮದ ಪ್ರೀತಿಪೂರ್ವಕವಾದ ಸ್ವಾಗತ ಬಂದದಲ್ಲೇ ವಿನಯ ಹೆಗ್ಡೆ ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಅಂಜನೆ ಸೇರಿದ ಎಲ್ಲಿಯಾದ್ರೂ ಮಲ್ಲ ಉಂಟಾಗಲಿಲ್ಲ ವಿಜಯ ಪಾತ್ರೆ ಸ್ವಾಗತ ಬಂದದ್ದು ಕಾರ್ಯಕ್ರಮದ ದುರ್ಬತ್ತಾದ ವಾರ ಸೂರ್ಯ ದೇವಿಯರೆಲ್ಲ ಸುದ್ದಿ ಬಿಡುಗಡೆದಾಗಲ್ಲ ಈ ಒಂದು ಲೈವ್ ಕಾರ್ಯಕ್ರಮ ಮಾಡೋಲ್ಲೇರು ನಿಗಲೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಬೇರೆ ಬೇರೆ ಮಾಧ್ಯಮ ಮಿತ್ರರಿದ್ದರೆ ಮಾಧ್ಯಮ ಮಿತ್ರರನ್ನ ವಿಜಯ ಪಾತ್ರೆ ಸ್ವಾಗತ ಬಂದದ್ದು ಪತ್ರಿಕೆದ ಮಾಧ್ಯಮದ ಮಿತ್ರರಿದ್ದರೆ ನಿಗಲೆಲ್ಲ ಸ್ವಾಗತ ಬಂದದ್ದು ಸೇರ್ದಿಚ್ಚಿ ಭಕ್ತ ವಿಷಯ ಮಾಡಿನ ಮಾತೆರನ್ನ ಸ್ವಾಗತ ಬಂದದ್ದು ಕಾರ್ಯಕ್ರಮದ ದುರ್ಬತ್ತಾವರಣಿಗಳ ಅನುಕೇಳುವುದು ಬ್ರಹ್ಮಕಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಪೂಜಾರಿ ಬಾದೊಟ್ಟು ಇವರ ಪ್ರಾಸ್ತಾವಿಕವಾದ 2 ಮಾತೆರಡು ಐತ ಅವೆರಡು ಬೊಕ್ಕ ನಮ್ಮನ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿಕೊಂಡಾರು ಶಿವಪ್ರಸಾದ್ ಅಜಿಲೇರ್ ಅವೆರಡು ಬೊಕ್ಕ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಕೊಂಡು ಬಿಡುಗಡೆ ಆದ ಬೊಕ್ಕ ಅಜಿಲೇರ್ ನೆತ್ತ ಬಗ್ಗೆ 2 ಪ್ರಾಸ್ತಾವಿಕ ಮಾತೆರದ್ದು ಅವೆರಡು ಬೊಕ್ಕ ಬ್ರಹ್ಮಕಲಶದ ಅಧ್ಯಕ್ಷರನ್ನ ಮಾತೆರದ್ದು ಈ ಕಾರ್ಯಕ್ರಮದ ಮುಗಿತರೆ ಚಿಕ್ಕಿದೆಯೋದಿಲ್ಲ ಬೊಕ್ಕ ಒಂದೊಂದು ಆದಿ ಬೊಕ್ಕ ಸೂರ್ಯನಾರಾಯಣ ದೇವಸ್ಥಾನದ ಎದುರು ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಮಾತೆರಲು ಮತ್ತದು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಬಾರದು ಈಗ ಮಾತೆರಲು ಒತ್ತುದು ಈ ಒಂದು ಕಾರ್ಯಕ್ರಮದ ಲೈಸೆನ್ಸ್ ಪೊರ್ಲು ಮಲ್ತುಕೊಳ್ಳುವ ಪಡೆದ ವಿನಂತಿ ಬಂದದ್ದು ನನ್ನದು ಪ್ರಾಸ್ತಾವಿಕವಾದ ರವೀಂದ್ರ ಪೂಜಾರಿ ಬಾದೊಟ್ಟು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ರಡ್ಡಬಾದ ಈ ಒಂದು ಸಭೆಗೆ ಸಭಾಧ್ಯಕ್ಷತೆ ವಹಿಸಿಕೊಂಡ ಚಿನ್ನ ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರನ್ನ ಹಚ್ತೇವೆ ಇಂಜಿನಿ ನಮ್ಮನ ಕಾರ್ಯಕ್ರಮಕ್ಕೂ ಮತ್ತದು ಒಂದು ತುಜುಪಾಯಿನ ಚಿಕ್ಕನ ನನ್ನ ಆತ್ಮೀಯರು ನೆನಚಿನ ಸೋಕರಿಸಿದರೆ ಗೌರವ ಅಧ್ಯಕ್ಷರೇ ದೇವಸ್ಥಾನ ಸಮಿತಿಯ ಸದಸ್ಯರುಗಳೇ ದೇವಸ್ಥಾನದ ಮಾತಾ ಸರ್ವ ಸದಸ್ಯರುಗಳೇ ಪತ್ರಿಕಾ ಮಾಧ್ಯಮದವರು ಇನ್ನು ನಮ್ಮ ಬ್ರಹ್ಮಕಲಶೋತ್ಸವದ ಬಕ್ಕ ಜಾತ್ರೋತ್ಸವದ ಬಗ್ಗೆ ಒಂದು ಮೀಟಿಂಗ್ ಲೆಸಿದ ಮೀಟಿಂಗ್ ದಾರಿಲಿ ಅಂತ ಇನ್ನೇ ಐತೊಟ್ಟಿಗೂ ನಮ್ಮನ ಸೂರ್ಯನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ಕಾರ್ಯಕ್ರಮವನ್ನು ನಮ್ಮ ದಿವಂತ ಅಂಜೇನಿ ನಮ್ಮ ನನ್ನ ಬರೆಯಲು 28 ದಿನ ಮಾಂತೃಪ್ತನ ಬ್ರಹ್ಮಕಲಶೋತ್ಸವ ನಮ್ಮನ ಕೆಲಸ ನಮ್ಮ ಕಂಡಗಟ್ಟೆ ಅವರುಂಡು ಮಾತ್ರೆಗಳು ಗೊತ್ತಿತ್ತು ನಾವು ತಗೊಂಡಿಲ್ಲ ಐತೊಟ್ಟಿಗೂ ನಮ್ಮನ ಸಭಾಭವನದ ಈ ಕೆಲಸ ಮಾಡ್ಕೊಡ್ತಂದು ಬಿರುಸುಡು ಕೆಲಸ ಮಾಡ್ತಂದಿಲ್ಲ ದೇವಸ್ಥಾನದ ಉಲಾಯ ಸುತ್ತುಬಾವಿದ ಕೆಲಸ ಪರ ಬರ್ತದೆ ಅಂಚನಿ ತೀರ್ಥ ಮಂಟಪದ ಕೆಲಸ ಅಂತ ಬಾಕಿ ಉಂಟು ಅಂಗನದ ಕೆಲಸದ ಆವತ್ತುಂಟು ನಾಗನ ವಿಧದ ಪ್ರತಿಷ್ಠಾಪನಾ ಕೆಲಸ ಆಡು ನನ್ನ ಉಲಾಯದವರನ್ನು ಅಂಚಿನಿ ಪಡಮಂತಾಯನ ದಿಗ್ಗನ ಬದಲಾಟ ಮಾಡ್ತಿದ್ರು ಎದುರು ಮಾಡ್ತಿದ್ರು ಅಂಜ ನಮಕ್ ದೇವಸ್ಥಾನಗಳು ಹಲವಾರು ಕೆಲಸಗಳು ಮಸ್ತ್ ಕೆಲಸ ಆಧಾರಗಳು ನಿನ್ನೆ ಈ ಕೆಲಸ ಮಲ್ಪಡ್ಕೊಂಡ ಇದನ್ನ ಊರ್ದ ಕೂಡ ಸಹಕಾರ ಇದನ್ನ ಮಾತ್ರ ಮಾಡ್ತಾರೆ ಸಾಧ್ಯ ಬಹುಶಃ 12 ವರ್ಷಗಳ ಆಪರೇಷನ್ ಬ್ರಹ್ಮಕಲಶ ಅದನ್ನ ಕಾರಣಾಂತರ ಈ 3 ವರ್ಷ ಇರಾನ್ ಕಡೆ ಅವನ ಅರ್ಚಕರನ್ನ ಕರ್ತೃ ಕಂಡೇರು ಏಕೆ ದೇವರಡೆ ನಮ್ಮ ಕ್ಷಣಕ್ಕೆ ನೋಡುವುದು ನಮ್ಮ ಮಲ್ಪರ ಮಸ್ತ್ ಕೆಲಸಗಳುಳ್ಳ
ഒരു അത് ಒಂದೇ ರೀತಿಯ ಜವಾಬ್ದಾರಿಗಳು ಉತ್ತರ ಕೊಡ್ತಾರೆ. ಮಾಂಡಲಿಕದ ಸಮಿತಿಗಳ ರಚನೆ ಮಾಡ್ತದೆ. ಬರೇ ಸಮಿತಿ ರಚನೆ ಬಂದಲ್ಲಿ ಯಾವ ರೀತಿ ಈ ಜವಾಬ್ದಾರಿ ವಿಷಯ ಚಿನ್ನ ಜವಾಬ್ದಾರಿ ಖಂಡಿತವಾದಲ್ಲ ಹೇಳಬಹುದು. ಪ್ರತಿಯೊಂದು ಸಮಿತಿಗಳ ಸಂಚಾಲಕರಿಗೆ ಸಹ ಸಂಚಾಲಕರಿಗೆ ಮಾಡ್ತದ ಅಕ್ಕಲ್ಲ ಸದಸ್ಯರ ಪೂರ ಫೋನ್ ಮಾಡ್ತದ್ದು ಅಕ್ಕಲ ನೆತ್ತದ್ದು ಎಂಚ ಮಕ್ಕಳದ್ದು ಅಕ್ಕಲು ಮೀಟಿಂಗ್ ಮಾಡ್ತದ್ದು ಮಂತ್ರದ ಭಾರಿ ಉತ್ತಮ ದಯಬಂಡ ಬ್ರಹ್ಮಪ್ರಸ್ಥದ ಅಧ್ಯಕ್ಷರಿಗೆ ವ್ಯವಸ್ಥಾನ ಸಮಿತಿಯ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಮಾತಾಡ ಖಂಡಿತ ಅಸಾಧ್ಯ. ಅವು ಜವಾಬ್ದಾರಿ ಕೊಟ್ಟು ಸಂಚಾಲಕರಿಗೆ ಮಾತ್ರ. ನನ್ನ ಆಮಂತ್ರಣ ಪತ್ರಿಕೆ ಸುಮಾರು ಜನ ಗೆಸ್ಟ್ ಮಾಂತನ್ನ ಇಲ್ಲಿಂದ ಅಡಿಮುಟ್ಟ ಹೆಚ್ಚಿನ ಕಾರ್ಯಕ್ರಮ ಉಂಟು. ನಮ್ಮತ್ತೆ ಒಂದು ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮಕ್ಕಳವರು 5 ನಾಗರಿಗೆ ಸಂಬಂಧಪಟ್ಟಿನ ಚಿನ್ನ ದೇವಸ್ಥಾನ ನಮಗೂ ಸುಮಾರು 5 ಆಜಿ ಗ್ರಾಮಗಳು ನಮ್ಮ ಈ ದೇವಸ್ಥಾನ ಸಂಬಂಧಪಟ್ಟು ಅವಾಗ ನಮ್ಮಿಂದ ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅಂದ 5 ಆಮಂತ್ರಣ ಪತ್ರಿಕೆಯನ್ನು ಪ್ರತಿ ವರೆಯಲ್ಲ ಇಲ್ಲಿಂದ ಮುಟ್ಟಮಿಂಚಿನ ಕೆಲಸವನ್ನು ಖಂಡಿತವಾದ ನನಗೆ ಮಾಡ್ತದೆ. ಬರೀ ಬಾಯಿಗೆ ಬಂದ ಆಪದಿ ಜವಾಬ್ದಾರಿ ಇತ್ತಲ್ಲ ಮಾತ್ರ ರಾಣಿ ವಿಜ್ಞಾಪನ ಪತ್ರ ಪ್ರತಿ ಇಲ್ಲರೆಲ್ಲ ಮುಟ್ಟಮಿಂಚಿನ ಕೆಲಸ ಖಂಡಿತವಾದ ಆಗ್ತದೆ. ಬರೀ ಸಂತೋಷದ ವಿಚಾರ ಅಂಜ ನಮ್ಮ ಬ್ರಹ್ಮ ಕೆಲಸ ನಮ್ಮ ಮಾಂತೇರು ಸೇರಿದ್ದು ನೆಟ್ಟು ಒಳ್ಳೆ ರಾಜ್ಯಕ್ಕೆ ಇಚ್ಚಂತೆ ರಾಜ್ಯಕ್ಕೆ ಖಂಡಿತವಾದ ಬರಲ್ಲ ಪೂಜಾ ನಮ್ಮ ಮಾಂತೇರ ದೇವರನ್ನ ಭಕ್ತರು ನಮ್ಮ ದೇವರನ್ನ ಭಕ್ತರು ದೇವರನ್ನ ಆಶ್ರಮದಲ್ಲಿ ನಮ್ಮ ದೆತ್ತೋಳ ನಮ್ಮನ ಕರ್ತವ್ಯ ಎಲ್ಲ ಜನವರಿ ಇಡೀ ಶುರುವಾದ ಇನ್ನತ್ತು ಎನದಿ ಮಾರ್ಚ್ 1 ತಾರೀಕಿಂದ 10 ತಾರೀಕು ಮಟ್ಟ ನಮ್ಮ ಮಾಂತೇರ ಬರಂದಿಪ್ಪಡು ಎದೇ ರೀತಿಯ ಸಹಕಾರ ಕೊಡೋಡು ಹಿಂಗೆ ಆನ್ಮಿತ ದೂರವಾದ ಇಂಡಿಯಾನ್ಮಿತ ದೂರವಾದ ಕೆಲಸ ಖಂಡಿತವಾದ ಯಾರಿಗೆ ಮನ್ಕೊಡ್ತಿ ಮಾಂತೇರ ನಮ್ಮ ಒಗ್ಗಟ್ಟುದು ಒಟ್ಟು ನಮ್ಮ ಕೆಲಸ ಮಲ್ಪುಡಾಪನಂದು ನೀತ ಈ ಸಭೆಟ್ಟು ಬರ್ತದನ ಮಾಂತೇರ ಮಂದಿಸುವ ಒಂದು ಎಲ್ಲರಿಗೂ ಪಾತ್ರ ಮುಖ್ಯ ಮತ್ತು ಪಂಜಾಬಿ ಚೌಕಲೆಕ್ಕ ಕಾರ್ಯಕ್ರಮದ ಯಶಸ್ವಿ ರೂವಾರಿಯಾದ ನಮ್ಮ ಮಾತೆಲ್ಲ ವೆಂಕಾಪಂಪಿನ ಈತ ನೋಡಿಕೊಂಡಿನ ವ್ಯವಸ್ಥಾಪನಾ ಸಂಸ್ಥೆಯ ಅಧ್ಯಕ್ಷರು ಶ್ರೀಯುತ ರವೀಂದ್ರ ಪೂಜಾರಿ ಬಾಂಧವ ಸರ್ ಹೀಗೆ ಉಡಂದಿನ ಸೋಲ್ಮೇಲು ನನ್ನ ದುಂಬತ್ತಾದ ನಮ್ಮ ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದುಗೂ ಹೋದಲ್ಲ ಕಾರ್ಯಕ್ರಮದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆ ವೇದಿಕೆ ಡಿಪ್ಪುನ ಗಣ್ಯ ವ್ಯಕ್ತಿ ನಮಗೆ ಸಾಂಕೇತಿಕವಾದ ಬಿಡುಗಡೆಯಾದ ಸೂರ್ಯನಾರಾಯಣ ದೇವೇರನ ಎದುರು ಪತ್ತೇರು ಭಕ್ತ ಅಭಿಮಾನಿಗಳು ಮಾತೆಲ್ಲ ಸೇರೋದು ಈ ಕಾರ್ಯಕ್ರಮದಲ್ಲಿ ಹೆಸರನ್ನ ನಮ್ಮ ಅಲ್ಪ ಕೊರೋಲ್ಲ ಇದೆ ವೇದಿಕೆಯಲ್ಲಿ ಶಿವಪ್ರಸಾದ್ ಅಜಿಲೇರು ನಮ್ಮನ ಒಳ್ಳೆಯ ಅನ್ನ ದಿವ್ಯ ಅರ್ಥಗಳು ನನಗೆ ಬಿಡುಗಡೆ ಆಗ್ತದೆ ನಡೆದವು ಒಂದು ಎಲ್ಲಿಯ ನಮ್ಮ ಮಾತೆಲ್ಲ ಮನವಿ ಇನ್ನಿತ ಈ ಕಾರ್ಯಕ್ರಮದ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಮೇರೆ ಬೈದರೆ ಸರಿ ಚಾವಡಿ ವಾಲಗಾವಡಿ ವಾಲಗಾಗಿ ಏನೇನು ಮಾತೆಲ್ಲ ಎತ್ಕೋದಿಲ್ಲ ಚಾವಡಿ ಬರ್ತದೆ ಭಿನ್ನ ಭಾವಗಳು ದಯವಿಟ್ಟು ದೇವಸ್ಥಾನದ ಸರ್ವತೋಕ ಅಭಿವೃದ್ಧಿ ಬರೀ ಮಲ್ಲ ಪಾತ್ರ ವಹಿಸಿದ್ದಾರೆ ಡಾಕ್ಟರ್ ಪ್ರಸಾದ್ ಶೆಟ್ಟಿ ದಯವಿಟ್ಟು ಆನ ಶ್ರಮ ಅಭಿನಂದ ಆನ ಸೇವೆ ಖಂಡಿತವಾದ ಕೊಂಡಾಟ ಸಾಧ್ಯ ಐತಿ ಆ ನೀರು ಮುಟ್ಟಲು ಅಮೂಲ್ಯ ಕಾಟ 5 ಗಂಟೆಗೆ ಬರ್ತದೆ ವಿಷ್ಣು ಸಹಸ್ರನಾಮ ಮಾಡುದು ಪತ್ತೇರಿಗೆ ಒಟ್ಟುಗೂಡುವುದು ದೇವಸ್ಥಾನದ ಸರ್ವತೋಕ ಅಭಿವೃದ್ಧಿಗೆ ಸಹಕರಿಸಿದ ಶ್ರೀಯುತ ಪ್ರಸಾದ್ ಶೆಟ್ಟಿ ಕೇವಲ ವಿಷ್ಣು ಸಹಸ್ರನಾಮ ಅಂತಂದ್ರೆ ಪಣೋಜಾಲ ಮಲ್ಲ ಮಂಡಲ ಸಹಕಾರ ಕೊರದು ದೇವಸ್ಥಾನ ಮುನ್ನಲೆಂದು ತೋಜಾವಣಿ ಪುನಾರ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಕಾರಣ ಒಬ್ಬ ಬಾಬು ಶೆಟ್ಟಿ ಕಾರಣ ಪತ್ತಿ ಮುಳ್ಗೊಳ್ಳೆ ಒಬ್ಬ ಮಾತೆಲ್ಲ ಮಲ್ಲ ಸಾಧನೆ ನಮ್ಮ ದೇವಸ್ಥಾನಗೊಂಡು ಇದಕ್ಕೆ ಒಕ್ಕರ ಉಡಲಿಗಿನ ಸೊಲ್ಲೈತೆ ಸರ್ ಅಂದ್ರೆ ಕಾರ್ಯಕ್ರಮದ ದೊಡ್ಡದಾಗಬಹುದಲ್ಲ ಇದೆ ವೇದಿಕೆ ಸದಾನಂದ ಪೂಜಾರಿ ಗ್ರಾಮ ಪಂಚಾಯತ್ ಒಸ್ಮಾರು ನೆತ ಇದು ಒಸ್ಮಾರು ನೆತ ಅಧ್ಯಕ್ಷರು ಈ ಒಂದು ಲೇಸರು ಇದನ್ನ ಈ ಒಂದು ಕಾರ್ಯಕ್ರಮದ ಪ್ರೀತಿಪೂರ್ವಕವಾದ ಕಾರ್ಯಕ್ರಮದ ಸ್ವಾಗತ ಇಡೀ ಮುಂದೆ ಸುಮುಹೂರ್ತ ಮುಂದೆ ಮುಹೂರ್ತ ವ್ಯರ್ಥ ಬಿದ್ದು ಓಡ್ತಾ ಇಜ್ಜಿ ದೇವರಿನ ಆಮಂತ್ರಣ ಪತ್ರಿಕೆ ಪಟ್ಟ ಇಲ್ಲಿನ ಮಾತೆಲ್ಲ ಕಾಕಜಿ ಪಟ್ಟು ಬಲೆ ಎಂಗಿನ ಕಾರ್ಯಕ್ರಮ ಪಟ್ಟದು ದೇವರು ನಮ್ಮಲ್ಲಿ ಕೊಡು ಆ ದೇವರನ್ನ ಒಳಗೆ ನಮ್ಮ ಮಾತೆಲ್ಲ ಒಳ್ಕೊಳ್ಳುವ ಎಲ್ಲಾದ ಹೊರತು ಬ್ರಹ್ಮಕಲಶದ ಕಾರ್ಯಕ್ರಮ ಯಶಸ್ವಿಯಾದ ಮತ್ತು ಕಟ್ಟಾಳಿಗಳ ಮಾತೆಲ್ಲ ಭಿನ್ನಪದು ಸೇವನ ಮಾತ ಭಕ್ತರಿಲ್ಲ ಈ ಒಂದು ಭಕ್ತರು ಸೂರ್ಯದೇವನ ಆಮಂತ್ರಣ ಮಾತೆಲ್ಲ ದೇವರ ಕೊಡಿ ಮರ ತೆಗೆದು ಉಂಟುದು ಮಾತೆಲ್ಲ ಆಮಂತ್ರಣ ಪತ್ರಿಕೆ ಪದದು ಪಡದೆ ಪರಡು
ಬಂಧುಗಳೇ, ಈ ಪುರ್ತುಲು ನಮಗೆ ಮಾತೆಲ್ಲ ಖುಷಿ ಸಂಭ್ರಮದ ದಿನ. ಆಮಂತ್ರಣ ಪತ್ರಿಕೆ ಬಿಡುಗಡೆ ಆದ ನನ ಈಪುನ ದಿನ ನಮ್ಮ ಲೆಕ್ಕ ಮಾಡ್ಕೊಂಡು ತಾಯಿಗಳಿಗೆಲ್ಲ ಬ್ರಹ್ಮ ಕಲಸದ ದಿನ ಮಾನೆ ಆದಾತಲು ಆಮಂತ್ರಣ ಪತ್ರಿಕೆ ಪಟ್ಟದಾತಲು ನನ್ನ ನಮ್ಮನ ಬೇಲೆ ನನಗೆಲ್ಲ ಮುಲ್ಪ ಇಪ್ಪುನ ಜನ ಕರಸೇವೆ ತಪ್ಪು ನಮ್ಮನ ಸಹಕಾರ ನನ್ನ ನಡಪನ ಚಿತ್ರ ಸರ್ವ ವಿಚಾರಲ್ಲ ಮಾತಾ ಭಕ್ತಾಭಿಮಾನಿಯಿಂದ ಬರ್ತದೆ. ಈ ಒಂದು ಬ್ರಹ್ಮಕಲಸೋತ್ಸವದ ಕಾರ್ಯಕ್ರಮ ಯಶಸ್ವಿ ಹೊತ್ತುಕೊಳ್ಳುವ ಪಟ್ಟದ ವಿಜ್ಞಾಪನೆ ಮಾಡುವುದಿಲ್ಲ. ಮಾತೆಲ್ಲ ವೇದಿಕೆ ಗಣ್ಯರು ಆಸೀನರಾವ್ ಅವರು ಬ್ರಹ್ಮಕಲಸೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ ಚಿನ್ನ ಶಿವಪ್ರಸಾದ್ ಅಜಿಲೇರಿ ಸರ್ ಒಂದಿಸಾದ ಈ ಜಾಗಡೆ ನೆಲೆಯ ಪುರ ಧರ್ಮದೇವಚರಿಗೆ ಒಂದಿಸವರು ನಮ್ಮ ಬ್ರಹ್ಮಕಲಸೋತ್ಸವ ಸಮಿತಿಯ ಅಧ್ಯಕ್ಷರೇ, ನಮ್ಮ ತಾಲೂಕದ ನಾಯಕರು, ಅಂಜನೆ ಬೆಸ್ಟ್ ಫೌಂಡೇಶನ್ ಅಧ್ಯಕ್ಷರೇನ ಆತ್ಮೀಯರೇನ ಯಶಸ್ವಿಯವರೇ, ಆದ್ಮೇಲೆ ಈಗ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ರವೀಂದ್ರ ಪೂಜಾರೇ, ಪ್ರಧಾನ ಕಾರ್ಯದರ್ಶಿಯಾದ ವಿನಯ್ ಗೆರೆ, ಅಂಜನೆ ಬ್ರಹ್ಮಕಲಸೋತ್ಸವ ಮಠದ ಕಾರ್ಯಾಧ್ಯಕ್ಷರಾದ ಮಾವೀರ ವಿನಿಯರ, ಚಿತ್ರದ ತಂತ್ರದಾರ ಜಗದೀಶರೇ, ಅಂಜನೆ ಭಂಡಾರ ವೇದಿಕೆ ಕೂಡ ಗಣ್ಯರ ವೇದಿಕೆದ ಮುಂಭಾಗಗಳು ಇಪ್ಪು ಅಂಜನೆ ಕೂಡ ಭಕ್ತಾದಿಲ್ಲ. ನಾರಾಯಣ ದೇವರೇ ಇಲ್ಲಿ ನಾರಾಯಣ ನಾನು ನಂಗೆ ಮಾತ್ರ ತುಳು ಭಾಷೆಗೆ ರಚಿಸಿದ್ದಾರೆ. ತುಂಬು ಪೂರ ಇದಾಗಿ ನಾರಾಯಣ ದೇವರಿಗೆ ಇಲ್ಲಿ ನಾರಾಯಣ ಸೂರ್ಯನಾರಾಯಣ ನೆಲೆ ಅಂತ ಈ ಜಾಗ ದುಂಬುದೇ ಮಲ್ಲ ಪುದರ್ ನಾರಾಯಣ ರಾಯಸ ಈ ಮಠಕ್ಕೆ ಉಪಾರ ఒక ಸುರುತ ಸಂಕ್ರಾಂತಿ ಸಿಂಹ ಸಂಕ್ರಮಣకు ತುಳುನಾಡಿನಲ್ಲಿ ಅರ್ಧ ಭಾಗ ಸೂರ್ಯನಾರಾಯಣ ದೇವರಲ್ಲಿ ದಸರಾ ಮಂಚಿನ ಈ ಕಟ್ಟಪಾಡು ನಾವು ಮಾತನಾಡುತ್ತಿರುತ್ತೇವೆ. ಅನೇಕ ವರ್ಷಗಳು ಹೋಗ್ತಾರೆ. ఒక ಆಡಿದ ಬ್ರಹ್ಮಕಲಸೋಡ ಮಸ್ತ್ ಜನ ಬೆಂಬಲ ಕೊಡಲೇರು, ಮಸ್ತ್ ಜನ ಶ್ರಮ ವಹಿಸಲೇರು, ಜನ ಸರ್ಕಾರ ಕೂಡ ತೆಗೆದು ఒక ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಜ್ರಮೇಪಿ ಭವಿಷ್ಯತಿ. ಪಟ್ಟು ತಂತ್ರದಾರ ರಾಜಕಾರಣ ಸಂಸ್ಕೃತಿ ಮಾತಾಡಬೇಕು ಗೊತ್ತಿದ್ದೆ ಮಾತನಾಡಿದ ನಮ್ಮ ವ್ಯಾವಹಾರಿಕವಾದ ಮಸ್ತ್ ನಮ್ಮ ವರ್ಷನ ನಂಗೆ ಲಾಭಗೋಸ್ಕರ ಬಿಜೆಪಿ ನಮ್ಮ ಮನಸ್ಸೆಲ್ಲ ಈ ಪುಣ್ಯಕ್ಷೇತ್ರದ ಬಗ್ಗೆ ದೇವರನ್ನ ಸಾನ್ನಿಧ್ಯಗಳು ಪ್ರಾರ್ಥನೆ ಮಾಡ್ತಾಗ ದೇವರೇ ಮಾಪು ಮಾಡಬೇಕು. ಅವೆ ಈ ಪುಣ್ಯಕ್ಷೇತ್ರದಿಂದ ಅದು ಪ್ರಚಂಡ ಬಂದಿಲ್ಲ. ಈಗಿಂದ ಎಲ್ಲ ಬ್ರಹ್ಮಕಲಸೋಡ ಈ ದೇವಸ್ಥಾನದಿಂದ ಅಡ್ಡ ಬಗ್ಗೆ ಅಂತ ಅವು ಜೀವನವು ವಜ್ರಲೇಪನ ಇದು ಸೂರ್ಯನಾರಾಯಣ ದೇವರಿಗೆ ನಮ್ಮೆಲ್ಲ ಅನಿವಾರ್ಯ. ಸೂರ್ಯನಾರಾಯಣ ದೇವರಿಗೆ ಅರೆಗೆ ಕೊಡೆನ ತಾಯಿಗಳು ಆ ಏರ್ನ ಕೈಗೆ ಎತ್ತಿಸ್ಕೊಂಡವರ ಐದು ಮನ್ಪವ ನಂಚಿನ ವ್ಯವಸ್ಥೆ ಅಂತ ಕಾಯ್ಕೆ ಮತ್ತೊಂದು ನಂಗೆ ಗೊತ್ತು ಭಾಗ್ಯ ಹೋಗು ದೇವರಿಗೆ ಆಯ್ತಾ ಆರೆಗೆ ಆರ್ನ ಕೊಂಚ ಶಕ್ತಿ ಏರಿಗೆ ಗುರುತಿಗೆ ಎತ್ತಿಸ್ ಬಂದಿದೆ ಅಷ್ಟ ఒక ಬ್ರಹ್ಮಕಲಸದ ಸಂದರ್ಭಗಳು ಏರು ದೇವರನ್ನ ಕನಿಷ್ಠ ಒಂದು ಬಡವರು ಉಟ್ಕೊಂಡು ಬರಲ್ಲ. ನಮ್ಮ ಭಕ್ತನ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ఒక ಗಂಧ ಪ್ರಸಾದ ಅಟ್ಲ ಸಕಾಲ ಒಬ್ಬೇ ತೊಂದರೆ ಆಗಂದೆ ವಿದ್ಯಾರ್ಥಿ ತೊಂದರೆ ಆವಾಗಲೇ ವ್ಯವಸ್ಥೆ ನಂಗೆ ಮಾತ ಏನು ಸಂಘಟಕರು ನಂಗೆ ಮಾತ ಬರ್ತು. ఒక ಸಂಘಟಕರಿಗೆ ಒಂದು ದುಡುಕು ಭಾವನೆ ಇತ್ತು. ಯಾ ನಾಲ್ಕು ಬೆಂದೆ ಏನನ್ನ ಸ್ಟೇಜಲ್ಲಿ ಕುಲ್ಲ ಇದ್ದೀರಿ, ಜನ ಬಲ್ಲ ಜನ ಬಂದ ಸಾಲು ಪಾಡಿದ್ದೀರಿ, ಮೈಕ್ ಪ್ರಚಾರ ಕೊಡ್ತೀರಿ ಅಂತ ಮಾತ್ರ ದುಡುಕು ಭಾವನೆ ಇತ್ತು. ಏನಿದು ಹುಂಗಿ ಮನಸ್ಸು ಬಿಡಿ ಆ ಸ್ಥಾನಮಾನ ಕೊಟ್ಟು ಆರೇ ಕೂತರು ಸೂರ್ಯನಾರಾಯಣ ದೇವರೇ ನಮ್ಮ ಈ ತಾತ್ಕಾಲಿಕ ಹುಟ್ಟಿಗಳಿಗೆ ಮೈಕನ ಗಳಿಗೆ ಸ್ಟೇಜಿದ ವೇದಿಕೆನ ಅವು ಮಾತ್ರ ಒಂದು ತಾತ್ಕಾಲಿಕ ವ್ಯವಸ್ಥೆ ಆದರೆ ಮನಸ್ಸು ಮಾಡ್ತಿರೋದ್ರಿಂದ ನಂಗೆ ಈ ಜೀವನ ನಮ್ಮ ಪರಂಪರೆಗೆ ಕೊಡೆಯ ಸ್ಥಾನಮಾನ ಆ ಸೂರ್ಯನಾರಾಯಣ ದೇವರು ನಮ್ಮ ಕಲ್ಪಿಸಬೇಕು. ಮನಸ್ಸು ಒಂದು ಬ್ರಹ್ಮಕಲಸೋತ್ಸವವನ್ನು ತ್ರಿಕರಣಪೂರ್ವಕವಾದ ಸೇವೆ ಮಾಡ್ತಲೇ ನನಗೆ ಪೂರ ಭಗವತಿ ಎಡೆ ಮಾಡ್ತೇವೆ. 16 ವರ್ಷ ತುಂಬ ಎಡ್ಡೆ ಪೂರ ಪ್ರಾಯಶಃ ಸ್ಥಾನಮಾನ ಪೂರ್ತಿಗಳು ಈ ಜಾಗ ಮನಸ್ಸಿನ ಎಡ್ಡೆ ಆಗ್ತೇವೆ. ನಮ್ಮದು ಪೂರನಿಟ್ಲೇ ಎಡ್ಡೆ ಆಗ್ತದೆ ಎಲ್ಲ ದಿನಟ್ಟು ಇನಿ ನಮ್ಮ ಒಂದು ದೇವಸ್ಥಾನ ನೆಟ್ಟು ದಾರ ಗಂಟೆ ಬಗ್ಗೆ ಒಂದೇ ಎಲ್ಲಿಂದ ನೆಟ್ಟು ಮಾತಿರಲ್ಲ ರಾತ್ರಿ ಬಗ್ಗೆ ಬೆದ್ದದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕ ಮಾತಿರಲ್ಲ ಪೂರ್ಣ ರೀತಿಯ ಸಹಕಾರ ಕೊಡೋದು ನಿಮ್ಮ ಮಾತಾಡಲಿಕ್ಕೆ ಕೇಳೊಂದು ಯಾನ ಅರ್ಬದ ಪ್ರತಿನಿಧಿ ಆಗ್ತಂತ ಹೇಳಿದಾರ ಯಾನ ಈ ಸಂದರ್ಭಗಳು ಇಕ್ನೊಟ್ಟಿಗೆ ಈ ಸತಿ ಲೆಕ್ಕನ ಬರ್ತದೆ ಬ್ರಹ್ಮಕಲಸೋತ್ಸವದ ಯಶಸ್ವಿಗೆ ಯಾನ ಇಕ್ನೊಟ್ಟಿಗೆ ಕೈ ಜೋಡಿಸಬೇಕು ಅನ್ನೋದು ಎರಡು ಮಾತು. ಸನ್ಮಾನ ಮುಖ ಪುರಸ್ಕಾರ ಸನ್ಮಾನ ಪಂಕ್ತಿನ ಎಡ್ಡೆ ಪಾತ್ರ ಕೊಟ್ಟ ಶಿವಪ್ರಸಾದ್ ಅಜಿಲೇರಿ ಸಭೆಸಲೇ ಬ್ರಹ್ಮಕಲಸೋತ್ಸವ ಸಮಿತಿ ಅಧ್ಯಕ್ಷರಾದ ನಮ್ಮ ಲಕ್ಷ್ಮೀಶ್ವರ ಮೇಲಿನ ಸೇರಿ ನಮ್ಮ ಆಯ್ಕೆ ಮಾಡ್ತಾರೆ.
ಕಚೀಶ್ವರ ಮೇರೆಗೆ ಈ ಊರದ ಬ್ರಹ್ಮಕಲಶ ಶುರುವಾಯಿತು. ಈ ರಾಜ್ಯದ ಕೇಂದ್ರ ಸ್ಥಾನ ಬೆಂಗಳೂರು ಅದು ದೇವಸ್ಥಾನ ನಡಪುಂಟಂಚಿನ ಪರಂಪರೆ ಯಾಕಂದ್ರೆ ದೇವಸ್ಥಾನ ಭಕ್ತಿ ರೆಂಚ ಭಕ್ತಿ ಬರ್ಪನಾಗ ವ್ಯವಸ್ಥೆ ಇಂಚ ಇದ್ರ ಬಗ್ಗೆ ಯಾರಿಗೆ ಪೂರ್ಣವಾದ ಮಾಹಿತಿ ಉಂಟು. ಅದೇ ಅತ್ಯಂತ ಸೂಕ್ತವಾದ ನೀವು ಆಯ್ಕೆ ಮಂಡಲನ ಮಣ್ಣೊಂದು ವಿಶೇಷವಾದ ಮಾತಿನ ಪ್ರಾರ್ಥನೆ ಮಾಡೋದು ಎಂದು ಹೇಳ್ತಾರೆ. ನಮಸ್ಕಾರ. ಸೂರ್ಯನಾರಾಯಣ ದೇವರ ಆಶೀರ್ವಾದವನ್ನು ಹೇಳುವುದು ಬಾಗಲು ನೆಲೆಯಾದ ಮಾತ್ರ ಕಲಿಯಲು ನಿಜ ಕಾತಂದು ದೈವ ದೇವರ ಆತಕಲ ಆಶೀರ್ವಾದ ಹೇಳಲು ಈ ಒಂಜಿ ಸುದ್ದಿನ ದಯಪಂಡ ಈ ಐತಿಹಾಸಿಕ ಬ್ರಹ್ಮಕಲಶ ನೆತ್ತ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತದ. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಂತಿನ ಚಿನ್ನ ಅಜಿಲ ಸೀಮೆದ ಪ್ರತಿನಿಧಿಯಾದ ಅರಮನೆದ ಪ್ರತಿನಿಧಿಯಾದ ವೈದ್ಯನ ಚಿನ್ನ ಡಾಕ್ಟರ್ ಶಿವಪ್ರಸಾದ್ ಅಜಿಲರಿಗೆ ಅವರ ತುಂಬ ಹೃದಯದ ಧನ್ಯವಾದಗಳನ್ನು ಅಂದರೆ ಇಷ್ಟಪಡುತ್ತಿದ್ದು. ಅವೇ ರೀತಿ ಬ್ರಹ್ಮಕಲಶೋತ್ಸವ ಸಮಿತಿಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೇ, ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಿನ್ನ ಕೃಷ್ಣ ತಂತ್ರಿದೆ, ಮಾವಿರಣ್ಣ ಕಿಣಿಯರೇ, ನಮ್ಮ ವಿನಯರು, ಮಾತಾ ವ್ಯವಸ್ಥಾಪನಾ ಸಮಿತಿಯ ಸಹೋದರ ಮಕ್ಕಳೇ, ಒಂಜಿ ವಿಶೇಷವಾದ ಚಿತ್ತ ಸಂದರ್ಭಗಳಿಗೆ ಸೇರಿದೆ ತಂತ್ರಿ ಮನದಿದ್ದೇನೆ. ಬ್ರಹ್ಮಕಲಶ ಮನ್ಕೊಡು ಚಿತ್ತ ಮನ್ಕೊಡು ಬಂಡ ಜನ್ಮ ಜನ್ಮದ ಋಣಾನುಬಂಧ ಬಂದು ಆ ಜನ್ಮ ಜನ್ಮದ ಋಣಾನುಬಂಧ ವೇದಿಕೆ ಮಾತ್ರ ಸೇರಿದಿನಕ್ಲೆಲ್ಲ ಆ ಜನ್ಮ ಜನ್ಮದ ಋಣಾನುಬಂಧ ಉಂಟು. ಆ ದೇವರನ್ನ ಆಶೀರ್ವಾದ ಇತ್ತನ ಮಾತ್ರ ಇಂಕ್ಲೆಲ್ಲ ಸ್ವಲ್ಪ ಮೇಲೆ ಬಂದರೆ ಅವಕಾಶ ಇರ್ತದೆ. ಅವು ಸ್ಥಾನ ಬಂದು ಕೂಡ ಅದನ್ನ ಸಾಮಾನ್ಯವಾದ ಬೇಲೆ ಬಂತಲ್ಲ, ಅವು ದೇವರನ್ನ ಆಶೀರ್ವಾದ ದೇವರಿಗೆ ಮನ್ಕೊಂಡಂಚಿನ ಸೇವೆ ನಿಂಗೆ ಇಡೀ ಜೀವಮಾನ ನೆನಪು ದೀಪನಂಚಿನ ಒಂದು ಅವಕಾಶನ ಭಗವಂತ ಕಲ್ಪಿಸೋದ್ರಿಂದ ಬಂದರೆ ಸ್ವಲ್ಪ ಸಂತೋಷ ಉಂಟು. ಅಧ್ಯಕ್ಷ ಸ್ಥಾನ ನಿಖಲು ಉಲ್ಲಾದ ಅಂಡ ಯಾರಲ್ಲ ನಿಖಲ್ ಹೆಂಗನೆ ಬೆನೋಡುವ ದೇವರಿಗೆ ಭಕ್ತಿನ ತೂಪ ಮಾಡುವುದು ಬೈಲಿನ ನಿಖುಲ್ ಅಧ್ಯಕ್ಷಗೋಸ್ಕರ ಬೆನೋಡು ಅದನ್ನ ದೇವಸ್ಥಾನದ ಸಮಿತಿಗೋಸ್ಕರ ಬೆನೋಡುದು ಮಾತ್ರ ನಿಖಲ ಭಕ್ತಿನ ಆ ದೇವರಿಗೋಸ್ಕರ ನಿಖಲ ಭಕ್ತಿಗೆ ಅರೆಗೂ ಅರ್ಪಣೆ ಮಾಡ್ಕೊಂಡು ಕೆಲವು ಸ್ಥಾನಮಾನ ಉಪ್ಪಲಿ ಅದನ್ನ ಕೆಲವು ಸ್ಥಾನಮಾನ ಉಪ್ಪಂದು ಪೂರ ನಿಮಿತ್ತ ಮಾತ್ರ ಇಂಕುಲ ದೇವರಿನ ಸನ್ನಿಧಾನ ಇಂಕ್ಲೆ ಕೊಂಚ ಬೇಲೆ ಬಂದ ಅವಕಾಶ ಕೊಡ್ತೀವಿ. ಆ ಅವಕಾಶ ನೆಕ್ಕಲು ಜೀವನ ನಡುವಾಡಲ ಪಾಪ ಪುಣ್ಯಲು ಪೂರ ಮತ್ತದು ಮಾತ ಪುಣ್ಯದ ಕಾರ್ಯನೇ ಮತ್ತಂತ ಅಂದ್ರೆ ಸಾಧ್ಯ ಅಡ ಇದು ಮಂತಿನ ಚಿತ್ತ ಪಾಪಕ್ಕೆ ಪ್ರಾಯಶ್ಚಿತ ಆ ದೇವರನ್ನ ಸೇವೆ. ಆ ದೇವರನ್ನ ಸೇವೆ ಬಂದ ಮುಖಾಂತರ ಇದು ಕೆಲವು ಪಾಪಕ್ಕೆ ಕೆಲಸ ಬಂದಿದ್ರೆ ಪ್ರಾಯಶ್ಚಿತನ ಸ್ವಲ್ಪ ಹಾಕು ಐಕೆ ಇದು ಏತ ಎಡ್ಡೆ ಸೇವೆ ಮನ್ಪ ಆತ ಪ್ರಾಯಶ್ಚಿತ ಹಾಕೋದು ಒಂದು ಆತ ಎಡ್ಡೆ ಗುಣಗಳೆಲ್ಲ ಮುಖ ಇದು ಬರ್ಪನ ಚಿತ್ತ ದೇವರನ್ನ ಆಶೀರ್ವಾದ ಬರ್ಪನ ಚಿತ್ತ ಬೇರೆ ಇನಿ ಬ್ರಹ್ಮಕಲಶ ಸಮಿತಿ ಆದಾಗ ಇಂಚಿತ್ತೊಂಜಿ ಭಾರಿ ಪೊರ್ಲುದ ಸಭಾಭವನ ಈ ಭಾಗಗಳ ಆಗುತ್ತದೆ ಖಾಲಿ ದಿಕ್ಕತ್ತು ನನ್ನ ಬರ್ಪಣ ಚಿಂತ ವರ್ಷಕ್ಕೆ ಎಷ್ಟೋ ಜನಕ್ಕೆ ಮುಲ್ಪ ಮದ್ವೆ ಹಾಪಣ ಚಿಂತ ಉಂಟು ಒಂದು ಎಷ್ಟೋ ಶುಭ ಕಾರ್ಯಗಳು ನಡಪಣ ಚಿಂತ ಉಂಟು ಈಗ ಮಾತ ನಿಖಿಲ ಒಂಜಿ ಸಾಕ್ಷಿ ಭೂತಿಯಲ್ಲಿ ನಿಖಿಲನ ಅಳಿದ ಸೇವೆ ಉಂಡು ಬಂದು ನಿಖಿಲ ಮನಸ್ಸು ಅವತ್ತಂದು ಎಲ್ಲಚಿಂತ ಬ್ರಹ್ಮಕಲಶ 16 ವರ್ಷಕ್ಕೆ ಹೊರಾಪನ ಚಿಂತ ಬ್ರಹ್ಮಕಲಶ ಬರ್ಪಿ ಬ್ರಹ್ಮಕಲಶ ಅಂದ್ರೆ ನಮ್ಮ ಇಂಜನ ಉಲ್ಲನ ಇಂಜನ ಊಲ ಇಂಜೆ ಗೊತ್ತಿದೆ ಯಾ ನೇಪಾಳ ಒಂದು ಪಾತ್ರ ಬರೋದು ಒಂಜಿ ಜಾಗದ ಇಂಕಲ ಹಪ್ಪುನ ಕಾಲಿನ ಡೇ ತಲೆಮಾರಿ ವಿಶೇಷವಾದ ಚಿಂತ ಕೆಲವು ಕುಟುಂಬಗಳು ಅಗ್ಲೇಗ 2-7 ತಲೆಮಾರದ ಇತಿಹಾಸ ಅಜಿಲ ಸೇವೆದಾಗಲೇ 14 ತಲೆಮಾರದಲ್ಲ ಇತಿಹಾಸನ ದಾಖಲೆ ಅಂಡ ಸಾಮಾನ್ಯ ಮನುಷ್ಯರ ಎರಡೇ ತಲೆಮಾರದ ಒಂದು ಬುಧರದ ಒಂದು ಜಾಗದ ಋಣದ ಒಂದು ಊರದ ಋಣದ ಏನ ಜೋಕು ನಮ್ಮ ಜೋಕುಲೆ ಅಂತ ಇಲ್ಲಡೆಲ್ಲ ಉಪೇರ ಇಜ್ಜ ಪಂಡಲ್ಲ ಸಾಧ್ಯ ಈಗ ಪುಲ್ಲಿನಕಲಿ ಊರು ಉಪೇರ ಇಜ್ಜ ಪಂಡಲ್ಲ ಸಾಧ್ಯ ಅಂಚಿತ ಎಂಕ್ಲ ಋಣಾನು ಬಂದ ಒಂಜಿ ಕ್ಷಣಿಕ ಮಾತ್ರ ಈ ಭೂಮಿ ಅಂಚಿತ್ತ ಒಂಜಿ ಕಾಲಡೆ ಎಂಕ್ಲೆ ಒಂದು ಇಂಚಿತ್ತ ಅವಕಾಶ ತಿಳಿದ್ರು ನಮ್ಮ ಮಾತೆಲ್ಲ ಒಂದು ಕುಟುಂಬ ಅದು ಒಬ್ಬ ಬೆಲೆ ಅವು ಎಂಕ್ಲೆಗೂ ಮಲ್ಲ ಬೇಲೆ ಎಲ್ಲೆ ಬೇಲೆ ಓಲ ಇದೆ ಯಾನ ಈತು ಸಂಘಟನೆ ಮನ್ಪುಣ ಎಂಕ್ಲೆ ದಾಯ ಸಕ್ಸಸ್ ಆಪ ಪಂಡ ಓ ಬೇಲೆ ಎಲ್ಲ ರೆಡಿ ಎಲ್ಲ ಕಜ ಹೊಡ್ತಾರೆ ಮಂಡಲ ಐಕ್ಲ ರೆಡಿ ವೇದಿಕೆ ಕುಲ್ಲೆ ಬಂಡಲ ರೆಡಿ ಬಲಸಲೆ ಬಂಡಲ ರೆಡಿ ಅದನ್ನ ಎರಗಡ ಸನ್ಮಾನ ಮನ್ಕುಲೆ ಬಂಡಲ ರೆಡಿ ಒಯ್ಕ್ಲ ರೆಡಿ ಅಂಚ ಮಾತರೆಲ್ಲ ಒಂದು ಎಲ್ಲ ಮುಲ್ಪ ಮಲ್ಲಲತ್ತು ಎಲ್ಲಿಲ್ಲ ತೆಂಕು ಮಾತಾ ಸೇರಿದು ಮಂತನ ಖಂಡಿತವಾದ ಈ ಜಿಲ್ಲೆ ತಾಲೂಕತ್ತು ಈ ಜಿಲ್ಲೆಯಲ್ಲಿ ಜನಕರು ನೆನಪನ ಚಿಂತನೆ ಬ್ರಹ್ಮಕಲಶ ಖಂಡಿತ ಇದೆ ಪ್ರಪ್ರಥಮವಾದ
ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆ ಸಾಧಾರಣ ಬ್ರಹ್ಮಕಲಶದ ಆಮಂತ್ರಣ ಪತ್ರಿಕೆ ಮನ್ಪುನಾಗ ಏತ್ ಜನತ ಪುದರ್ನು ನೆಟ್ಟು ಮುಂದೆ ಬಣ್ಣ ಎಂತ ಅಂದಾಜು ಒಂಜಿ 507 ವಿತ್ತು ಜನತ ಪುದರ್ ನೆಟ್ಟು ಅಕಲು ದಾದ ಬೇಲೆ ಮಂತ್ರಿಗಳು ಅಕಲು ಕೆಲವು ಸಾಧನೆಗಳು ಕೆಲವು ಕಲಾವಿದರು ಮಾತ್ರ ಆಯ್ತು ಕೆಲವು ಪುದರ್ ಬಿಡ್ದು ಬಂದವು ಈ 508 ಕೆಲವು ಬಿಡ್ದು ಬಂದವು ಈ ಮಲ್ಲ ಬೇಲೆ ಮಲ್ಲ ಕೆಲವು ಬಿಡ್ದು ಬಂದವು ಅಂಡ ಅವೇ ಮಲ್ಲ ವಿಚಾರ ಬಂದೊಂದು ಆಯಾನ ಬಿಡ್ದು ಬೋದು ಏರೆಲ್ಲ ಬಿಡ್ಕೊಂಡ ಮನಸ್ಸು ಇರಾದೆ ಸಂಘಟಕರಿಗೆ ಅಕ್ಲೇನು ಬಿಡ್ದು ಬೋದಿದ್ದ ಕೂಡ ಬರಾಡಲ್ಲ ಜಾತಿ ಪುದರ್ ಒಟ್ಟು ಮಂತದ್ದು ಕುಡಂಜಿ ಅಂತ ಬಡಿ ಬಂದದ್ದು ಖಂಡಿತವಾದ ಕುಡಂಜಿ ಇನ್ವಿಟೇಷನ್ ಮಂತ್ರಿ ಅವು ಏರನ್ನ ಗಮನಕ್ಕೆ ಬರ್ತಾರೆ ದಯವಂತದ್ದು ಇದೆ ಬ್ರಹ್ಮಕಲಶದ ತಾರೀಖದ ಬಗ್ಗೆ ನಿಖಿಲಿದ ಸ್ಥೂಲವಾದ ಬಗ್ಗೆ 28ನೇ ತಾರೀಕಿಗೆ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭ ಆಗ್ತದೆ ಅಧಿಕೃತವಾದ 1ನೇ ತಾರೀಕಿಗೆ ಪ್ರಕಾಣಿಕೆ ಅವಾಯಕ 2ನೇ ತಾರೀಕು 3ನೇ ತಾರೀಕು ಪೂರ ಧಾರ್ಮಿಕ ಕಾರ್ಯಕ್ರಮಗಳು ಧಾರ್ಮಿಕ ಸಭೆ ದಿನಾವಧಿ ಸ್ವಾಮಿಲ್ ಬರ್ಬೇರು ಬೇತೆ ಬೇತೆ ಸಮುದಾಯದ ಪ್ರತಿನಿಧಿಸುವ ಚಿಂತ ಸ್ವಾಮಿಲ್ ಬರ್ಬೇರು ಸಾಧಕರನ್ನೂ ಬರ್ಬೇರು ಈ ಭಾಗದ ಜನಪ್ರತಿನಿಧಿಗಳು ಬರ್ಬೇರು ಹೆಚ್ಚಲ ಈದ್ ಉಸ್ಮಾನ್ ಮಾಟ್ರಾಡಿ ನಾರಾವಿ ಇಂಚ ಈತ್ ಗ್ರಾಮ ಮೂಜಿ ತಾಲೂಕು 2 ಜಿಲ್ಲೆಗೆ ಸಂಬಂಧಪಟ್ಟ ದೇವಸ್ಥಾನ ಏನು ಹೇಳಿದೆ ಅಂಚ ಇದು ಸಂಬಂಧಪಟ್ಟಿನ ದೇವಸ್ಥಾನ ಏನು ಹೇಳಿದ್ರೆ ಖಂಡಿತವಾದ ಅತಿ ಹೆಚ್ಚು ಜನ ಇದೆ ಖಂಡಿತವಾದ ಬರ್ತದೆ 2 ಜಿಲ್ಲೆದ ಕೊಂಡಿ ಅದುಪ್ಪನ ಚಿಂತೆ ಈ ಭಾಗ ಅಂಚ ಬೆಳ್ತಂಗಡಿ ತಾಲೂಕು ಇಡೀ ತಾಲೂಕು ಜನಗಳು ಖಂಡಿತವಾದ ಬರ್ಬೇರು ಬೆಳ್ತಂಗಡಿ ತಾಲೂಕು ಅತಿ ಹೆಚ್ಚು ಜನ ಬರ್ತಾರೆ ಅಂಚನೆ ಮೂಡುಬಿದ್ರೆ ಕಾರ್ಕಳ ಅತಿ ಹೆಚ್ಚು ಜನ ಬರ್ತಾರೆ ಚಿಂತ ಸಾಧ್ಯತೆ ಖಂಡಿತವಾದ ಅಕಲು ಮಾತಾಡಿನಲ್ಲ ಬರೋದು 6ನೇ ತಾರೀಕು ನಮ್ಮ ಬ್ರಹ್ಮಕಲಶದ ಪ್ರಮುಖ ಘಟ್ಟನೆ 6ನೇ ತಾರೀಕು ಬ್ರಹ್ಮಕಲಶದ ಪ್ರಮುಖ ಘಟ್ಟ ಅವಾಯಕ 8ನೇ ತಾರೀಕಿಗೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಉಂಟು 1ನೇ ತಾರೀಕಿಗೆ ಕುಡಮಣಿ ದೈವದ ನೇಮ ಉಂಟು 10ನೇ ತಾರೀಕಿಗೆ ಕೂಡ ಮುಜಿಲ್ನಾಯ ಮೊಮ್ಮರ್ದಾಯ ಪಿಂಚಣಿ ದೈವದ ನೇಮ ಉಂಟು ಅಂಚ 10ನೇ ತಾರೀಕು ಕೂಡ ಕಾರ್ಯಕ್ರಮ ಎಂಕುಲು ಸಕ್ರಿಯವಾದ 25ನೇ ತಾರೀಕು ಹಿಡಿದು 20 ತಾರೀಕು ಹಿಡಿದೆ ಎಂಕುಲು ಮಾತಲ್ಲ ಅತಿ ಹೆಚ್ಚು ಒಂದು ಒಪ್ಪೋಡ ಮಾತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಮತ್ತೆ ಪ್ರಪ್ರಥಮವಾದ ಇನ್ವಿಟೇಷನ್ ಮತ್ತೆ ಆಮಂತ್ರಣ ಪತ್ರಿಕೆ ಲೆಕ್ಕಪಾಡಿ ಅಂದಾಜು ಏತ್ ಬೋರ್ಡು ಅವರಪ್ಪ ಸುರುಟು 3,000 ಬೋರ್ಡು ಅಂತ 3,000 ಬೋರ್ಡು ಬಂಡ ನೆಟ್ಟೆ 500 ಹಿಡಿದು ಜಾಸ್ತಿ ಇರ್ಬೋದು 500 ಜನಕ್ಕೆ ಹೆಚ್ಚು ಕೊರೋಡ ಅನ್ನ ಸಂತರ್ಪಣೆಗೆ ಸಾಧಾರಣ ಅವೇ 200 ಹಿಡಿದು ಜಾಸ್ತಿ ಅನ್ನ ಸಂತರ್ಪಣೆ ಗೆಸ್ಟ್ ನಕ್ಕಲು ಪೂರ ಸೇರಿದರೆ 271 ಅಂಚ 3,000 ಅಂಡ ಜಾಸ್ತಿ ಅದು ಜಾಸ್ತಿ ಆಡು ಅಥವಾ ಈಗಲೇ ಗ್ರಾಮಗಳು ಹೊಸ್ಮಾನ್ ಮಾಟ್ರಾಡಿ ಈದ್ ನಾರಾವಿ ಈ ಗ್ರಾಮ ನೆಡುವರ ಕೊರೋಡು ಐತೊಟ್ಟಿಗೂ ಅವರು ಒಂಜಿ 500 ಇನ್ವಿಟೇಷನ್ ವೇರ್ತಿಲ್ಲ ಅವರು ಕೆಲವರು ಕುರ್ದು ಪಾವಿನ ಕೊರದು ಇಲ್ಲಾಡ್ದಿದ್ದಿಲ್ಲ ಉರಿಯೋದು ಅಂಚ ಮಾಧ್ಯಮದ ಮಾತೆರೆಗ ಕೊರೋಡು ಬಂದಾಗ 10,000 ಇನ್ವಿಟೇಷನ್ ಬೋರ್ಡ್ ಮಾಡ್ಕೊಂಡ ಲೆಕ್ಕ ಆಗ್ತದೆ 10,000 ಇನ್ವಿಟೇಷನ್ ಪ್ರಿಂಟ್ ಬಂತು ರುಜಿರಡದ್ದು 10,000 ಇನ್ವಿಟೇಷನ್ ಪ್ರಿಂಟ್ ಆಗ್ತದೆ ಪ್ರಪ್ರಥಮ ಬೆಲೆ ಇನ್ವಿಟೇಷನ್ ಬೈದಾಗ್ತದೆ ಪ್ರಪ್ರಥಮ ಬೆಲೆ ಇನ್ವಿಟೇಷನ್ ಇಲ್ಲಿಂದಲೇ ಮುಟ್ಟ ಇದು ನಮ್ಮ ಸ್ವಾಗತ ಸಮಿತಿ ಸ್ವಾಗತ ಸಮಿತಿ ಅಕ್ಲೋಜಿ ಮಲ್ಲ ಜವಾಬ್ದಾರಿ ಕೊಂಡ ಅಕ್ಲೇ ಕೊಡೋದು ಕೊರಡು ಅರೆ ಕೊಡೋದು ಕೊರಡು ಇಲ್ಲಿ ಸರಿಯಾಗಿ ತಂಡ ರಚನೆ ಮಾಡ್ಕೊಂಡು ಪುರಾಣಿದ ಎಂಕಲ ವಿಜ್ಞಾಪನ ಪತ್ರದ ಬಾರಿ ಪೊರಲೋಡು ಮಾತ ಇಲ್ಲಡೆ ಮುಟ್ಟು ಲೆಕ್ಕ ಬಂದ್ರೆ ಐದು ಮುಟ್ಟ ಇಲ್ಲ ಮಾತರೆಲ್ಲ ತುಂಬೂರದೇ ಆದ ಅಭಿನಂದನೆ ಬಂದ್ರೆ ಮಾತರೆಲ್ಲ ಕೊಟ್ಟು ಮಾತೆಲ್ಲ ಗೊತ್ತಾಗ್ತದೆ ನಿಂಚಿನ ಕಾರ್ಯಕ್ರಮ ಅವನು ವಿಚಾರ ಗೊತ್ತಾಗ್ತದೆ ಇದೆ ಎಂಕಲ್ನ ವ್ಯವಸ್ಥಾಪನಾ ಸಮಿತಿ ತಪ್ಪುದು ಒಂದೊಂದು ಗ್ರಾಮದ ಒಂದು ಜವಾಬ್ದಾರಿ ಒಂದೊಂದು ಗ್ರಾಮದ ಜವಾಬ್ದಾರಿಯಿಂದ ವ್ಯವಸ್ಥಾಪನಾ ಸಮಿತಿ ತಕ್ಕಂಥದ್ದು ಅವೇನು ಆ ಗ್ರಾಮಕ್ಕೆ ಪೂರೈಗಳ ಮುಟ್ಟುಂಡ ಅಂತ ಫಸ್ಟ್ ಎಂಕುಲ್ನ ಊರ್ದಾಗಲಿ ಮುಟ್ಟವನ್ನ ಚಿಂತ ಬೇರೆ ಆ ವ್ಯವಸ್ಥಾಪನಾ ಸಮಿತಿ ಒಂದು ರಶ್ಮಿ ಹಾಕೊಂಡು ಒಂದು ಗ್ರಾಮನ ಅರ್ಥ ತೊಂದರೆಂಡ ಅಲ್ಕೊಂಜಿ ತಂಡ ಬಂದದ್ದು ಐದೊಂದು ಬಯಲುವಾರ ಸಮಿತಿ ಬಂದದ್ದು ಅಕಲು ಮಾತ ಇಲ್ಲಡೆ ಮುಟ್ಟವು ಅವು ಅಕಲು ದೇಣಿಗೆ ಕೊರ್ಪೆರ ಕೊರ್ಪುಜರ ಅಕಲು ದೇಣಿಗೆ ಕೊರಡು ಕೊರಂತ ಕೂಡ ಅಕಲು ದೇವರನ್ನ ಭಕ್ತಿ ಅಕಲು ಅಕಲ್ನದಿ ಭಕ್ತಿನ ಮುಲ್ಪ ಅಕಲಿಗೆ ಗೊತ್ತಾವ ಅಕಲು ಬರೋ ಐಕ್ ಅಡೆಗೆ ಮುಟ್ಟವನ್ನ ಚಿಂತ ಪ್ರಪ್ರಥಮ ಬೆಲೆ ಮಾಡಿ ಅವಾಯ ಬಗ್ಗೆ ಎಂಕಲು ಗೆಸ್ಟ್ ನಕ್ಲೇನ್ ಮಾಡೋದು ಆ ಗೆಸ್ಟ್ ನಕ್ಲಿಗೆ ಮುಟ್ಟವನ್ನ ಚಿಂತ ಬೆಲೆ ಮಾತರೆ ಅಕ್ಲಿಗೆ ಎರಡನ್ನೂ ಕೊಡ್ತು ಬೆಳಪ ಅಂತ ಅಕ್ಲಿಗೆ ಒಂಜಿ ತಂಡವಾದ ಪ್ರಮುಖರಿಗೆ ಹೋದು ಒಂದು ತಂಡ ಓದು ಅಕ್ಲಿಗೆ ಕೊರ್ಪುನ ಚಿಂತ ಬೆಲೆ
ಮಾತಾ ಗೆಸ್ಟ್ ಹಾಕ್ಲಿಕ್ಕೆ ಕೊಡ್ಬೇಕು ಅಕ್ಕಲ ಫೋನ್ ನಂಬರ್ ಅಕ್ಕಲೆಲ್ಲ ಬಂದಾಗ ಇಂಕ್ಲೆ ಕೆಲವು ಕೊಡಿ ಕಾರ್ಯಕ್ರಮ ಲೆಪ್ಪರು ಇಲ್ಲಡೆ ಬಂದಾಗ 15 ಜನ ಬಂದದ್ದು ಇಂಕ್ಲೆಗೆ ಆಮಂತ್ರಣ ಪತ್ರಿಕೆ ಕೊಡೋದು ಫೋಟೋ ತೆಗೆದು ಶಾಲ್ ಮಾಡುದು ಇಂಕ್ಲೆಗೆ ಫಲಪುಷ್ಪ ಕೊಡೋದು ಓದುದು ಎಂಕುಲ ಕಾರ್ಯಕ್ರಮ ಬಂದಾಗ ಇಂಕಲ ಫೋನ್ ಒರೆಯಲ್ಲದೆ ಆ ರಾಷ್ಟ್ರ ಎಂಕುಲು ಓಲ್ ಉಂತಾವನ ಗಾಡಿ ಓಲ್ ಉಂತಾವನ ಓಲ್ ಪ್ರಸಾದ ಕೊಡೋದು ಓಲ್ ಬರೋಡು ಓಲ ಗೊತ್ತಿದ್ದಂತೆ ಕೆಲವು ಮಾಮೂಲ ಗುಲಾಬಿ ಬಿಡ್ಬಿಟ್ಟಿರಪ್ಪ ಓಲ ಬ್ಲಾಕ್ ಮಾಡ್ಬೇಕು ಅಂಚ ಬಂದಾಗ 15 ಜನ ಬಂದು ಎಂಕುಲ್ ದೇವಸ್ಥಾನ ಬಂದಾಗ ಇಂಕ್ಲೆ ನಾವು ವಿಸಿಟ್ ಬೇಡ ಫೋನ್ಲದ ಪೂಜೆ ಅಡೆಗೆ ಎಂಕುಲು ಬರ್ತದ ದೂರದೆಲ್ಲ ಕೈ ಮುಗಿದ ಎಂಕುಲು ಹೋಪ ಇಂಚಿನ ವ್ಯವಸ್ಥೆ ಇಂಕ್ಲೆಗೆ ಅದು ಅಂಚಂದ ಎಂಕುಲ್ ಗೆಸ್ಟ್ ನಕ್ಲ ನಡೆ ಫೋನ್ ಅಲ್ಲ ಅಕ್ಲ ನಂಬರ್ ಬೇಕು ಐದು ಒಂದು ಪ್ರತ್ಯೇಕವಾದ ನಂಬರ್ ಎರಗಂಡಲ ಫೋನ್ ಬಂದಿದೆ ಮಕ್ಕಳು ಇದಕ್ಕೆ ಕೋಆರ್ಡಿನೇಟ್ ಮಾಡ್ಬೇಕು ಈಗ ಬಂದಾಗ ಮಕ್ಕಳಿಗೆ ಫೋನ್ ಮಾಡ್ತಾರೆ ಕಾರ್ ಉಲ್ಲ ಬರ್ಕೊಂಡು ಅಂತ ವ್ಯವಸ್ಥೆ ಮಾಡ್ಕೊಂಡು ಆಗಲಿ ಲೆತೊಂದು ಬರ್ತದೆ ಆಗಲಿ ಪ್ರಸಾದ ಕೊಡ್ಬೋದು ದೇವರನ್ನ ದರ್ಶನ ಮಾಡ್ಬೋದು ಆಗಲಿ ವೇದಿಕೆ ಹಿಡಿದಲ್ಲ ಶಾಲಾ ಸನ್ಮಾನ ಮಾಡ್ಬೋದು ಪೂರ ಮಾಡ್ಬೋದು ಆಗಲಿ ಪೂರ ಕೂಡ ಕಾರು ಕೂಡ ಅವು ಸ್ವಾಗತ ಸಮಿತಿ ಅವಾಗ ಈ ಕಲಾವಿದರಿಗೂ ನೆಟ್ಟುಪ್ಪನ ಚಿನ್ನ ಕಲಾವಿದರಿಗೂ ನೆಟ್ಟುಪ್ಪನ ಚಿನ್ನ ಪ್ರಮುಖರು ಜನಪ್ರತಿನಿಧಿಗಳು ಆಗಲೇ ಏರೋ ಒರೆಯಬಹುದು ಕೊರಡಾಗ್ಬೋದು ಈ ತಂಡವಾದ ಕೊರತು ಒಂದು ಫೋಟೋ ತೆಗೆದು ಆ ಫೋಟೋನ ಎಲ್ಲ ಗ್ರೂಪ್ ರೆಡಿ ಮಾಡ್ಬೋದು ಅವು ಸಾಮಾಜಿಕ ಜಾಲತಾಣ ಎಕ್ಸ್ಪ್ಲೈನ್ ಮಾಡ್ಬೋದು ಅವಾಗ ಮಾತೆಲ್ಲ ಮುಖ್ಯಮಂತ್ರಿಗಿಂತ ಮೇಲೆ ಇನ್ನೂ ಅದು ಇಂಗ್ಲೀಷ್ ಈ ಊರಿಗೂ ಹೋದಾಗ ಆಯ್ತು ಒಟ್ಟು ಬೇಕಿಲ್ಲ ಕಲಶದ ರಸೀದಿಲ್ಲ ಕಲಶದ ರಸೀದಿಲ್ಲ ಉದಯಂಜಿ ಕಲಶದ ರಸೀದಿಡು 10 ಹಾಳೆಲ್ಲ ಆ 10 ಹಾಳೆನು ಆಮಂತ್ರಣ ಪತ್ರಿಕೆ ಒಟ್ಟಿಗೆ ಹೋದು ಆಯ್ನಾತು ಬೇಗ ಅವೇನು ಮುಗಿಪು ಅಂತಿದ್ದ ಬೇಗ ಎಂಕುಲು ನೇರವಾದ ಎಷ್ಟೋ ಜನ ಕಾಸೆ ಎಂಕುಲೊಂದು ಕಲಶ ಬ್ರಹ್ಮ ಕಲಶದಲ್ಲಿ ಇಂಕ್ಲೆಗ್ಲ ಕಲಶ ಬೋರ್ಡು ಎಂಕುಲೊಂದು ಕಲಶ ಮೈಕೊಡೋದು ಅಣ್ಣ ಎಂಕುಲವೇನು ವ್ಯವಸ್ಥೆ ನಕ್ಲೆಗೆ ಬಂದಿದ್ದೀನಿ ನಕ್ಲೆ ಕೊಟ್ಟು ಜಕ್ಕುಲು ಇಡೆಗೆ ಬರ್ಪೇನು ಎಂಕುಲ ನೇರ ಬರ್ಪೇನು ಆಮಂತ್ರಣ ಪತ್ರಿಕೆ ಕೊಡೋದನ್ನೇ ಅವೆಲ್ಲ ಕೊಡೋದು ಅಲ್ಲಿ ಇಲ್ಲಡೆ ಕೊಟ್ಟವರು ಆಯ್ತಾ ಜವಾಬ್ದಾರಿ ಪ್ರಮೋದರ ಆಯ್ತಾ ಜವಾಬ್ದಾರಿ ಕಳಸದ ಏನೇನು ಆಮಂತ್ರಣ ಪತ್ರಿಕೆ ಕೊಡೋರು ಅರಡ ರಸೀದಿ ತಂದು ಅರಡೊಂದು ಐದು ರಿಜಿಸ್ಟರ್ ಮಾಡ್ತಿದ್ದಾರೆ ನಿಖಲ ರಸೀದಿದ ಪುಸ್ತಕದ ನಂಬರ್ ನಿಖಲ ನಂಬರ್ ಫೋನ್ ನಂಬರ್ ಬರೆದು ನಿಖಲ ಸ್ವಲ್ಪ ಕಳಶ ಇಂಕ್ಲೆಗೆ ಅವು ಸೇಲ್ ಮಂತ್ ಲೆಕ್ಕನೆ ಆಯ್ತಾ ದುಡ್ಡುಲ್ಲ ಕಂತದ ಅದೇ ಕೊಡ್ಕೊಂಡು ಕಳಶದಲ್ಲ ಆಮಂತ್ರಣ ಪತ್ರಿಕೆ ಅಂತ ಎಂಕುಲು ಕೆಲವು ಧಾರ್ಮಿಕ ದೇವಸ್ಥಾನಗಳಿಗಿಂತ ಕೂಡ ಎಂಕುಲು ಸಾಧಾರಣ ತಾಲೂಕು ಉಡುಪಿನ 32 ದೇವಸ್ಥಾನದಾಗಲಿಲ್ಲ ನಿಖಲಿಂಗಿನ ದೇವಸ್ಥಾನ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಕೊಡುತ್ತ ಅಂಚ ಮಾತ ದೇವಸ್ಥಾನಗಳಿಗೆ ಆಮಂತ್ರಣ ಪತ್ರಿಕೆ ಇಂಗಿನ ಸಮಿತಿ ಉಪನದಿಂದ 32 ದೇವಸ್ಥಾನಗಳ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿಕೊಡುವಂತ ಐನು ಮಾಧ್ಯಮದಾಗಲಿ ಕೊಡೋದು ಅವಾಗ ಒಂದು ಪ್ರಚಾರ ಬಂತ ಅಂಚ ಮಾತಾ ಕೊಡಿಲ್ಲ ಓಲೋಲು ಜಾತ್ರೆ ಅವರನ್ನು ಓಲೋಲು ಬ್ರಹ್ಮಕಲಶಲ ಅವರನ್ನೆಲ್ಲ ಪೂರ ಕೊಡಿಲ್ಲ ಅಗಲ ವೇದಿಕೆಯಲ್ಲಿ ಬಿಡುಗಡೆ ಬಂದದ ಇನ್ನು ಪತ್ರಿಕೆ ನೋಡು ಬಂದ ಅಕ್ಲೆಲ್ಲ ಇದ್ದ ಪತ್ರಿಕೆ ಮುಟ್ಟೋರು ಅದನ್ನ ಕೆಲವು ಮುಜರಾಯಿಡ್ ಇಜ್ಜತ್ತಿನ ಕೆಲವು ದೇವಸ್ಥಾನಗಳು ಈ ಬಾಗಡುಪುನ ಮಾತಾ ದೇವಸ್ಥಾನ ಸಮಿತಿದಾಗಲಿದೆ ಈ ಭಜನಾ ತಂಡಗಳಿಗೆ ಭಜನಾ ಸಮಿತಿದಾಗಲಿದೆ ಈ ಕೆಲವು ಸಂಘ ಸಂಸ್ಥೆಗಳಿಗೆ ಮಾತಾ ಇತ್ತು ಪತ್ರಿಕೆ ಮುಟ್ಟೋರ ಬೆಲೆ ಪತ್ರಿಕೆ ಮುಟ್ಟುಂಡ ಅರ್ಧ ಇತ್ತು ಬೆಲೆ ಒರಿಜಿನ ಬೆಲೆ ಇದ್ರು ಮಂತ್ರಣ ಪತ್ರಿಕೆ ಮುಟ್ಟವನು ಒಂದು ಭಾರಿ ಎಲ್ಲ ಬೆಲೆ ಇತ್ತು ದಯವಂತದ ಮಾತೆಲ್ಲ ಒಂದು ಜವಾಬ್ದಾರಿ ತಂದು ಮಾಡ್ಕೊಡೋದು ಕೆಲವೊಂದಿಲ್ಲ ಅವಾಯ್ವಾಗ ಹಿಂಗಲ್ಲ ತಾಲೂಕದ ಅಧಿಕಾರ ನಗಲೆ ಕೊಡೋದು ಗ್ರಾಮದ ಅಧಿಕಾರ ನಗಲೆ ಕೊಡೋದು ರಡ್ಡು ಜಿಲ್ಲೆದ ಅಧಿಕಾರನ ಕೊಡಲೇರು ರಡ್ಡು ಮೂಜಿ ತಾಲೂಕದ ಅಧಿಕಾರನ ಕೊಡಲೇರು ಅದು ಪೂರ ಖಂಡಿತವಾದ ಬರ್ತದೆ ದಯಪಂಡ ಯಾಮೋರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ನು ಭೇಟಿ ಬಂತು ಮೇಡಮ್ ನಿಮ್ಮ ಉದಾಹರಣೆ ಬಾಡೊಂದಿಲ್ಲ ಇವರು ಉಡುಪಿದ ಉಸ್ತುವಾರಿ ಸಚಿವರು ಪಂಡ್ಯರು ಸೂರ್ಯನಾರಾಯಣ ದೇವಸ್ಥಾನ ಉಂಡು ಪಂಡ ಯಾನು ತಮಿಳುನಾಡಿಗೆ ಹೋಗುತ್ತಿದ್ದೆ ನಮ್ಮ ಎಲ್ಲ ಜಿಲ್ಲೆಗೆ ಸಂಬಂಧಪಟ್ಟಿನ ಪಂಡ ಯಾರು ಬರದೆ ಯಾರು ಖಂಡಿತ ಬರ್ಪೇನೆ ಇಡೀ ಕುಟುಂಬದ ಬರ್ತೇನೆ ಬಂದೆ ಯಾಕಂಡ ಸೂರ್ಯನಾರಾಯಣ ದೇವಸ್ಥಾನ ಪಂಡ ಶಕ್ತಿ ಕೆಲಸ ಸೂರ್ಯ ಪಂಡನೇ ಒಂದು ಶಕ್ತಿ ಅವು ದೇವಸ್ಥಾನಲ್ಲೇ ವಿರಾಟ ಇಲ್ಲ ಮರಳಿ ಒಂದು ದೇವಸ್ಥಾನ ಹೋಗ್ಬಿಟ್ರೆ ಜಿಲ್ಲೆಡೆ ಮೂಲೆ ದೇವಸ್ಥಾನ ಅಂಚ ಸೂರ್ಯ ಬಂಡ ಶಕ್ತಿ ಉತ್ತಮ ಸ್ಥಾನ ಉಡುಪುನಚಿಂತ ಸೂರ್ಯ ನಾಯಕತ್ವ ಐದು ಪೂರ ಇತ್ತು ಒಂದು ಶಕ್ತಿ ಬರ್ಪುನಚಿಂತ ದೇವಸ್ಥಾನ ಐದು ಬೇತೆ ಬೇತೆ ಕೊಡಿಡ್ದು ಇಕ್ಕಲು ಎನ್ನಿಂದಲೂ ಹೋಗ್ಬೇರ ಆತ ಕೊಡಿಡ್ದು ಇಂಕ್ಲೆ ಒಂದಿ ದಾನಿ ಇಂಕಲ್ಲ ಶಿಡ್ಲು ಕಟ್ಟಡದ ಒಂದು ದಾನಿ ಇದ್ದ ಇಂಕ್ಲೆಗೆ ಉದಾಹರಣೆ ಶಿಡ್ಲು ಕಟ್ಟದ ಆರು ಇಂಕ್ಲೆಗೆ ಫೋನ್ ಮಾಡ್ತದೆ ಏನು ಪಾತ್ರನಾಗಿ ಇಂಚನೆ ಬಂಡೆ ಇಂಕ್ಲ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ನಾನು ಬ್ರಹ್ಮಕಲಾಸದ ಬಂದ ಸರ್ ನಾನು ಏನು ಹೇಳ್ತೀರ ಅದನ್ನು ಕೊಡ್ತೀನಿ ಸರ್ ಮಾಡೋದು ಶಿಡ್ಲು ಕಟ್ಟಡದ ಒಂದು ದಾನಿ ಇಂಕ್ಲೆ ಬಾರಿ ಮಲ್ಲ ಮಾಡ್ಬಿಡೋದು ಸಹಾಯ ಮಾಡ್ತಿದ್ರು ಬ್ಯಾಂಗ್ಳೂರ್ದ ಕೆಲವು ದಾರಿ ನಕಲು ಹಿಂಗೆ ಸಹಾಯ ಮಾಡ್ತಿದ್ರು ದಯಪಂಡ ಇಂಕಲು ದೇವಸ್ಥಾನದ ಬ್ರಹ್ಮಕಲಶದ ದಿನ ಇಂಕಲು ಬರೋಡು ಇಂಕ್ಲ ಇಂಕೊಂಚ ಅವಕಾಶ ಮಾಡ್ಕೊಡ್ರು ದೇವರನ್ನ ದರ್ಶನ ಮಾಡ್ಕೊಡ್ಬೇಕು ಅವಕಾಶ ಇಂಕ್ಲೆಗೆ ನಾರಾಯಣ ದಿನ ಸೂರ್ಯನಾರಾಯಣ ದೇವಸ್ಥಾನ ತೂದು ಇತ್ತರ ಗಿಡ ಬದ್ದಲ್ಲ ಬಂದ ಅಂಚ ಇಂಕು ದಿನ ತೂಗೊಂದಿಲ್ಲ ದಿನ ದೇವರನ್ನ ಆಶೀರ್ವಾದ ತಂದಿಲ್ಲ ಅಂಡ ವಿದಾಯದ ಅಕ್ಲೆಗೆ ಎರಾಂಡಲ ಜ್ಯೋತಿಷಿಕೆ ಅಂಡ ಅಕ್ಲೆಗೆ ಓಲಾಡಲು ಅಂತ ಭಂಗ ಆಯ್ತಂದ ಸೂರ್ಯನ ಆಶೀರ್ವಾದ ಬೋದು ಓಲೆ ಸೂರ್ಯನಾರಾಯಣ ದೇವಸ್ಥಾನ ಬರ್ಬೇಕು
ಅಕ್ಕಲು ಪೋಡು ಬಂಡ ತಮಿಳುನಾಡಿಗೆ ಹೋಗುದು. ತಮಿಳುನಾಡು ಒಂದು ದೇವಸ್ಥಾನ, ಆ ತಮಿಳುನಾಡಿನ ದೇವಸ್ಥಾನದಲ್ಲ ವಿಶೇಷತೆ ಉಂಟು. ಇಡೀ ವಾತಾವರಣ ತಂಪಾದ ದೇವಸ್ಥಾನದ ಉಲೈ ಕಾರ್ದಿವರ ಸಾಧ್ಯ ಹೆಜ್ಜೆ ಆತ ತೊಂಬು ಆತ ನೂಪುನಂಚಿನ ದೇವಸ್ಥಾನ ತಮಿಳುನಾಡು ನಂಚ ಸೂರ್ಯನಾರಾಯಣ ದೇವಸ್ಥಾನದ ಬ್ರಹ್ಮಕಲಶ ಖಂಡಿತ ಮಲ್ಲ ಸಂಖ್ಯೆಯಲ್ಲಿ ಬರ್ಪೇರು ಜನಗಳು ಅವು ಅದು ಇಂಕಲ್ನ ಈ ಇನ್ವಿಟೇಷನ್ ಜೊತೆ ಕೊರಿಬೇಕ ಆ ಗೆಸ್ಟ್ ನಕ್ಲಿಗೆ 2 ದಿನ ನಡೆದು ತುಂಬರ ಫೋನ್ ಮಾಡ್ತಾರೆ ಬರ್ಪೇರ ಇಚ್ಚೇರ ಬರ್ಪುನ 7 ಗಂಟೆ ಬರ್ಪೇರು ನಕ್ಲಂಕ ಟೈಮ್ ನೋಡಿ ಇದನ್ನ ಇಂಕಲ್ನ ಸಭಾ ಕಾರ್ಯಕ್ರಮ ಪೂರ ಲೇಟ್ ಆಗ್ಬೇಕು ಅಕ್ಲು ಟೈಮಿಗೆ ಬರ್ತಾರಲ್ಲ ಏನ ಅಕ್ಲಿನ ಈ ಆಮಂತ್ರಣ ಸಮಿತಿ ಅಕ್ಲಿನ ಜೊತೊಂದು ಸ್ವಾಗತ ಸಮಿತಿ ಜೊತೊಂದು ಅಕ್ಲಿನ ಸಾಧಾರಣ ಪಲಾರನ ಅಕ್ಲಿನ ಗೊಂಡನ ಕುಡಿದು ಅಕ್ಲಿನ ವೇದಿಕೆದ ಟೈಮ್ ಕರೆಕ್ಟ್ ಅದು ರೆಡಿ ಮಾಡ್ಕೊಂಡು ಮೇಲೆ ಕೂಡ ಮತ್ತೆ ಇದುವಾಗಿ ಇಂಕಲ್ನ ಪ್ರಮುಖವಾದ ಚಿಂತ ಮೇಲೆ ಹೊರೆಕಾಣಿಕೆ ಇಂಕುಲು ಇಂಕಲ ಲೆಕ್ಕಾಚಾರ ತುಂಡ ಇಂಕುಲು ನಿರಂತರವಾದ ಮುಲ್ಪ ಅನ್ನಪ್ರಸಾದ ಕೊಡ್ಕೊಂಡು ಚಿಂತ ಒಂದು ಆಲೋಚನೆ ಬಂತದ ಯಾಕಂದ್ರೆ 25ನೇ ತಾರೀಕಿಡದೆ ಮುಲ್ಪ ಬೇಲೆಲ್ಲ ನಡೆಸೋದಪ್ಪ ಸ್ವಯಂ ಸೇವಕಿಯರು ಬರೋದಕ್ಕೆ ಬೇರೆ ಬೇತೆ ಬೇತೆ ಶುಚಿತ್ವದ ಕಾರ್ಯಕ್ರಮ ಅದನ್ನ ವೈದಿಕ ಕಾರ್ಯಕ್ರಮ ಒಂದು ಪೂರ 25ನೇ ಹಿಡಿದು ಸ್ಟಾರ್ಟ್ಅಪ್ ಹಿಡಿದು 25ನೇ ತಾರೀಕು ಹಿಡಿದೆ ಇಂಕಲೆ ಕಾಂಡೆ ತಿಂಡಿ ಮಧ್ಯಾಹ್ನದ ಮನಸ್ಸು ರಾತ್ರಿದ ಮನಸ್ಸು ಮಾತ್ರ ಮೂರು ವ್ಯವಸ್ಥೆ ಮನ್ಪೂರ್ವ ಚಿನ್ನ ಪಾತ್ರ ಪಾತ್ರ ಐಕ್ ಅವು 10 ಜನ 10 ವ್ಯವಸ್ಥೆ ಹೊಡ್ಕೊಂಡ ಮಲ್ಲ ಮಟ್ಟದ ಹೊರೆಕಾಣಿಕೆ ಬರೋದು ಹೊರೆಕಾಣಿಕೆದ ಒಂದು ಸಕ್ಸಸ್ ಮಂತಾಂಡ ಇಡೀ ತಾಲೂಕಿಗೂ ಇಡೀ ಜಿಲ್ಲೆಗೆ ಒಂದು ಸಂದೇಶ ಹೋಗುದು ಭಾರಿ ಗ್ರ್ಯಾಂಡ್ ಪ್ರಮಕಲಶ ಆಪುರ ಬರ್ಪುರ ಚಿನ್ನ ಸಂದೇಶ ಹೋಗುದು ಐಕ್ ಇಂಕಲು ಒಂಜಿ ದುಂಬುದ ಒಂಜಿ ಕಟ್ಟೆ ಉಂಟು ಅಜಿಲ ಸೀಮೆದ ಅರಸುಲು ಇಡೇ ಬರ್ರಬಲ್ಲಿ ಮತ್ತು ದುಂಬು ಒಂಜಿ ಕಟ್ಟೆ ಉಂಟು ಐಕ್ ಅರಸುಲ್ಡಕ್ಕೆ ಏನಾಗ ಕೊಂಡೇರಿ ಎನ್ನ ಅಮ್ಮ ಬಂದಿತ್ತು ಅದು ಒಂಜಿ ಆಪುಜಿ ಅಡೆ ಎನ್ನ ಸಂಪೂರ್ಣ ಆಶೀರ್ವಾದ ಉಂಟು ಅಡೆ ಎನ್ನ ಮನಸ್ಸಡು ಅರಮನೆದ ಬಗ್ಗೆ ಒಂದು ಎಂಕ್ಲಿಗೆ ಏಪಲ ಒಂಜಿ ಗೌರವ ಅರಸಲೇನು ಹೋಗಿ ಉಲ್ಪಾಣಲ ಇನ್ವಾಲ್ವ್ ಮಾಡ್ಬಿಡಿನಿ ಎಂಕಲ್ನ ಒಂಜಿ ಸೌಭಾಗ್ಯ ಒಂದು ಅಜಿಲ ಸೀಮೆದ ಅರಸುಲ್ನ ಒಂಜಿ ಪ್ರತಿನಿಧಿನ ಕೈಟ್ ಒಂದು ಆಂಡ್ ಬಂದ್ರೆ ಎಂಕಲ್ನ ಸೌಭಾಗ್ಯ ಅರಸುಲ್ನ ಬಗ್ಗೆ ಕೇಂದ್ರ ಹೊರೆಕಾಣಿಕೆ ಕಾಂಡಲ ಬರೋಲಿ ಬಣ್ಣ ಖಂಡಿತ ಬರೋಲಿ ನಾನು ಖಂಡಿತ ಬರೋಲಿ ಅಡೆ ಮುಟ್ಟ ಅರಸಕಟ್ಟೆ ಮುಟ್ಟ ಬರ್ಪೆ ಒಂದು ಸೂಕ್ತವಾದ ಚಿತ್ರ ಜಾಗಡ ಮಾಡ್ತಾರೆ ಅದು ಬರ್ತದ ಇತ್ತು ಒಂದು ಉದ್ಘಾಟನೆ ಮಾಡ್ತಾರೆ ಅಂತೇಳಿ ಅಂಚ 6 ಬರ್ತದೆ ಉದ್ಘಾಟನೆ ಮಾಡ್ತಾರೆ ಆ ಬತ್ತದ ಉದ್ಘಾಟನೆ ಮಾಡ್ತದ್ದು ಅಲ್ಪ ಕಲಾ ತಂಡದಲ್ಲಿ ಪೂರ ಬತ್ತೊಂದು ಇಂಕಲು ಅಲ್ಪಟ್ಟು ಹೋಗುವ ಚಿತ್ರ ಮೆರವಣಿಗೆ ಬಂದಾಗ ಆ ಮೆರವಣಿಗೆ ಬಂದಾಗ ಅತಿ ಹೆಚ್ಚು ಹೊರೆಕಾಣಿಕೆ ಪಿಕಪ್ಪ ಗಾಡಿಯ ಈ ದವಸ ಧಾನ್ಯ ದ್ರವ್ಯ ಹೂವು ಉಂಡು ಏರೇರು ಭಕ್ತರು ಬರ್ತಾರೆ ಐದು ಕುಡಿ ಖರ್ಚು ಬೇರೆ ಬಂದು ಇಂಕುಲೊಂಜಿ ಇಂಕಲ 32 ದೇವಸ್ಥಾನಕ್ಕೆಲ್ಲ ಬಂದ ಒಂಜಿ ಪಿಕಪ್ ಇಂಕಲ ದೇವಸ್ಥಾನದ ಒವ್ವರ್ಣ ಒಂಜಿ ಐಟಮ್ ಓವ್ ಐಟಮ್ ಬಂದ ಒಂಜಿ ಐಟಮ್ ಇಂಕಲ ದೇವಸ್ಥಾನದ ಹಿಡ್ಕೊಂಡು ಐತೊಟ್ಟಿಗೂ ಮುಲ್ಪ ಸ್ಥಳೀಯವಾದ ಏನೇನು ದದಾಣಲ ಕೊರ್ರ ತಯಾರಿಲ್ಲ ಅಕ್ಲಿಗೆ ಮಾತೆಲ್ಲ ದುಂಬೆ ಅಕ್ಲಿಗೆ ದರಿಪಾವನ ಚಿತ್ರ ಬೇಲೆ ಬಂತು ಏರೇ ಬಂದು ಜವಾಬ್ದಾರಿ ಮಾಡಿದ್ರು ಅತಿ ಹೆಚ್ಚು ಇಂಗ್ಲಿಗೆ ದವಸ ಧಾನ್ಯಗಳು ಸಂಗ್ರಹ ಚಿತ್ರ ಬೇರೆ ಅವು ಅದು ಮುಲ್ಪ ಉಗ್ರಾಣನ ಪಾತ್ರನಿಲ್ಲ ಅಂತ ಸುರುತ ಹಾಲಡು ಉಗ್ರಾಣನ ಮನ್ಪ ಅದು ಪಕ್ಕದ ಮಾತಾ ವ್ಯವಸ್ಥೆ ಅಲ್ಪ ಶೇಖರಣೆ ಮಾಡ್ಕೊಂಡು ಬೇರೆ ಹೊರಕಾಣಿಕೆದ ಜವಾಬ್ದಾರಿ ಇರುತ್ತೆ ಯೋಗ ಮಂಡಲದ ಅಕ್ಲಿಗೆ ಚೆಂದ ಪ್ರತ್ಯೇಕವಾದ ಕೈಲಿದ್ದದು ಒಂಜಿ 5 ರೂಪುರೇಷೆ ಮತ್ತೊಂದ ಒಲ್ಪ ಲೈನಪ್ಪ ಅವಡು ಕಲಾ ತಂಡಲು ಎದುರ್ಕೋಡ ಒಲ್ಪ ವೇದಿಕೆಗಿತ್ತೆ ಅಲ್ಪಲ ಒಂಜಿ ಮುಲ್ದ ಪ್ರಮುಖರೇನು ಗೆಸ್ಟ್ ಮಾಡೋದ ಅಕ್ಲಿಗೆ ಮೂತರ ಮಾತೆಲ್ಲ ಸೇರ್ದ ಒಂದು ಹಸಿರು ನಿಶಾನೆ ತೂಪಾದ ಉದಾಹರಣೆ ಬೇರೆ ಐಕ್ ಅಕ್ಲಿಗೆ ಒಂದು ಸಪರೇಟ್ ಮೀಟಿಂಗ್ ಬಂತದ ಆ ಸಮಿತಿದ ಒಂದು ಮೀಟಿಂಗ್ ಬಂತದ ಅಕ್ಲಿಗೆಲ್ಲ ರೈತ ಬಗ್ಗೆ ಸಂಪೂರ್ಣ ಬೇರೆ ಬಂತ ವೈಭವ ನಗರ ಅಲಂಕಾರದ ಬಗ್ಗೆ ಒಂಜಿ ನಗರ ಅಲಂಕಾರದ ನಗರ ಅಲಂಕಾರದ ಅಲ್ಲಿ ಪಡೆದು ಚಾಲ ಮತ್ತೆ ವಿಜಯ ಪಡೆದು 25ನೇ ತಾರೀಕು ಕೂಡ ರೆಡಿ ಅಲಂಕಾರಗಳು ಮತ್ತೆ ನಗರ ಅಲಂಕಾರದ ಪ್ರಪ್ರಥಮವಾದ ದೇವಸ್ಥಾನದ ಈ ರಥಬೀದಿಡು ಒಂಜಿ ಮಲ್ಲ ಹೆಬ್ಬಾಗಿಲು ಲೆಕ್ಕ ಮಂತೊಂದು 2 ಸೈಡ್ ಹೆಬ್ಬಾಗಿಲು ಅಂಚಿ ಒಂಜಿ ನಾರಾವಿ ಒಂಜಿ ಹೊಸಮಾರ್ದ ಅಂಚಿ ಬರ್ಕೊಂಡು ಹೆಬ್ಬಾಗಿಲು ಮಂತದ್ದು ನಾರಾವಿ ಪೇಟೆದ ಬಂತು ఒక ಕೆಲವು ಆಟೋ ರಿಕ್ಷಾಗಳ ಚಾಲಕ ಸಂಘ ಅಕುಲ್ಲ ಬಂತಿರು ಅಂಚೆ ಬೇತೆ ಬೇತೆ ಸಂಘ ಸಂಸ್ಥೆಗಳು ಮಂತ್ವೇಲ್ ಬಂತು ಈಗ ಮಾತೆಲ್ಲ ಇದು ಚಾಲನೆ ಕೊಡ್ತು ಇಡೀ ನಗರ ವ್ಯಾಪ್ತಿ ಇಂಚಿದು ಬರ್ಕೊಳಲ್ಲ ಇಂಚಿ ಬೆಟ್ಟಾಡಿ ಅಂಚಿ ಹೋಗೋಣಲ್ಲ ಇಡೀ ನಗರ ವ್ಯಾಪ್ತಿಗೆ ಪತಾಕೆ ಪಾಡುವನ ಬಾವುಟ ಪಾಡುವನ ಕಮಾನ್ ಕಟ್ಟುವನ
ಜಗದೀಶ್ ಶೆಟ್ಟರ್ನ ಸರ್ ಜಗದೀಶ್ ಪೂಜಾರಿನ ಸರ್ ಅಂತೇಳಿ ನಗರಾಲಂಕಾರದ ಒಂದು ಚಾಲನೆ ಕೊಟ್ಟು ಇಡೀ ನೆಕ್ ಅವು ದೀಪಾಲಂಕಾರಲ್ಲ ತೊಟ್ಟಗೂ ಸೇರೊಂದು ಪತಾಕೆ ಬಾವುಟ ತೊಟ್ಟಗೂ ದೀಪಾಲಂಕಾರ ಎಲ್ಲ ಮಂತದ್ದು ಒಡೆಮಠ ದೀಪಾಲಂಕಾರ ಮಂತ್ನದ್ದು 2-3 ಡಿಸೈನ್ ತೂತ ಕಂಪ್ಲೀಟ್ ರೆಡ್ ಕೋಟೆಲ್ಲ ವಾದ ಇಡೀ ದೇವಸ್ಥಾನದ ಈ ವಾತಾವರಣನೇ ಒಂದು ಹಬ್ಬದ ವಾತಾವರಣ ಮಂತ್ನ ಚಿತ್ರ ಬೇರೆ ವೇಟ್ ಮಂತಂದ ಏರಡಲ್ಲ ಕುಳಂಜಾತ್ ಸಂಘ ಸಂಸ್ಥೆಗಳು ಕೆಲವು ದ್ವಾರಲೇದ ಕಮಾನ್ಯದ ಜವಾಬ್ದಾರಿ ತೊಗೊಂಡ ಖಂಡಿತವಾಗ್ಲ ಅಕ್ಲಿಗ್ಲ ಕೊರಪುನ ಚಿತ್ರ ಬೇರೆ ಮಂತ್ರ ಕೊರೆಕಾಣಿಕೆ ಭಕ್ತಿ ಬೊಕ್ಕ ಮುಲ್ಪಾಯಿನ ಸ್ವಯಂ ಸೇವಕಿಯರು ಬೇತೆ ಬೇತೆ ಸ್ವಯಂ ಸೇವಕಿಯರ ತಂಡದ ಮದ್ದು ಇಂಗ್ಲೆಲ್ಲ ಅಕ್ಲ ಪುದರ್ ಕೊಡೋದಿಲ್ಲ ಆ ಮಾತ ಸ್ವಯಂ ಸೇವಕಿಯರ್ನೆಲ್ಲ ಒಂದು ತಂಡನ ರಚನೆ ಮಾಡ್ತದೆ ಅಕ್ಲಿಗೆ ಭಕ್ತರು ಬರ್ಪುನ ಇದೆ ಶಿವಣ್ಣ ಬಂಡಿಲೆಕ್ಕ ಅಕ್ಲು ಬರ್ಪುನ ಒಂದು ದೇವರನ್ನ ದರ್ಶನ ಒಂದು ದೇವರನ್ನ ಪ್ರಸಾದ ಬೊಕ್ಕ ಉರುಂಡ ಅಕ್ಲಿಗೆ ನನ್ನ ದಾಲ ಇದ್ದೇ ಒಂದು ದರ್ಶನ ಅವರು ಅಕ್ಲಿಗೆ ಅನ್ನ ಪ್ರಸಾದ ತಿಕ್ಕೊಡು ಅಕ್ಲಿಗೆ ದೇವಸ್ಥಾನ ಬರ್ಪುನ ಚಿನ್ನ ಪ್ರಸಾದ ಅಕ್ಲಿಗೆ ತಿಕ್ಕೊಡು ಮತ್ತೆ ದೇವಸ್ಥಾನಕ್ಕೆ ಮೊಮೆಂಟೋ ಮನ್ಪುಗ ಅಂತ ಪನ್ನೊಂದಿತ್ತು ಮೊಮೆಂಟೋ ಮನ್ಪನಾಗ ಮುರಾಣಿ ಮೀಟಿಂಗ್ ಪನ್ನ ಪಡ್ಡಿ ಮೊಮೆಂಟೋ ರೇಟ್ ದೇವರ ಫೋಟೋ ಇತ್ತು ಅದಕ್ಕೆ ಅಗೌರವ ಕೊರ್ಪುನ ಪನ್ನಾಗ ಇಂಕ್ಲೋದಿ ಡಿಸಿಷನ್ ಇತ್ತು ಇಂಕ್ಲೋದಿ ಫೋಟೋ ಫ್ರೇಮ್ನೇ ದೇವರನ್ನ ಫೋಟೋ ಫ್ರೇಮ್ನೇ ಕೊರ್ಪುನ ಅಟ್ಲೀಸ್ಟ್ ನಿನ್ನ ಕೊನೊಂದು ದೇವರನ್ನ ಕೊಂಡಾಡಲ್ಲ ದೇವನು ಅವಕ್ಕೆ ಒಂದು ನಿತ್ಯ ಪೂಜೆ ಅಲ್ಲ ಅಂಚ ಬರ್ಪುನ ಏರಿಯಲ್ ದಾರಿ ಪೂರೆಲ್ಲ ಇದು ಕೊರಂಡ ಐಕ್ ಗೋಡೆಡಾಂಡಲ ಇಂಕಲ ದೇವರೇನು ಓಲಾಂಡಲ ಇತ್ತಲ್ಲ ನಾರಾವಿದ ಸುರನಾರಾಯಣ ದೇವರೆಲ್ಲ ದಿನ ಕಾಂಡ ನೆನಪಿನ ಚಿತ್ರ ಬೇರೆ ಈ ರೀತಿದ ಒಂಜಿ ಫೋಟೋ ಫ್ರೇಮ್ ಅವೇನು ಮಾತೆರೆಗಳ ಕೊನೆಗೆ ಪೂಜೆ ನಿತ್ಯ ಪೂಜೆ ಮಂತ್ರ ಅಂಚ ಒಂದು ಮಂತ್ರ ಆಯ್ನಾತ್ ಪ್ಲಾಸ್ಟಿಕ್ ಕಮ್ಮಿ ಮಂತ್ರ ಪ್ಲಾಸ್ಟಿಕ್ ಡೇ ಮಂತ್ರ ಪೋಯಂಡ ಇಂಕು ಕುಡಜಾತ ಸ್ವಲ್ಪ ಪ್ಲಾಸ್ಟಿಕ್ ಈಗ ಆಯ್ನಾತ್ ಪ್ಲಾಸ್ಟಿಕ್ ಕಮ್ಮಿ ಮಂತ್ರ ಕುಂಟದ ಬ್ಯಾನರ್ ಆಯ್ನಾತ್ ಉಪಯೋಗ ಮಂತ್ರ 5 ಮಂತ್ರ ನಿರ್ಧಾರ ಅವಾದ ಈ ಸ್ವಯಂ ಸೇವಕಿಯರ ನಕಲು ಕೆಲವು ರಶ್ ಸ್ವಲ್ಪ ಜಾಸ್ತಿ ಆಗ್ಬೋದು ಒಂಜಿ ಇಂಗ್ಲೀಷ್ ಆಲೋಚನೆ ಮಸ್ತ್ ಜನ ಜಾಸ್ತಿ ಬರ್ತದೆ ಅಕುಲ್ ಬತ್ತೇರು ಪಂಡದ ಎಂಕುಲ್ ಗಡಿಬಿಡಿ ಅದು ಎಂಕುಲ್ಲ ಕಲ್ಪುನ ಮನ್ಪುನ ಚಿನ್ನ ವ್ಯವಸ್ಥೆ ಆಗುತ್ತೆ ಆಯ್ನಾತ್ ಸೈಲೆಂಟ್ ಆದಿತ್ತೆ ಕೆಲವು ಸಂಘ ಸಂಸ್ಥೆಗಳು ಬೇತೆ ಬೇತೆ ಕೊಡಿಡ್ಬೋದು ಅಕುಲು ಬಲಸುನ ಪೂರ ಮತ್ತದು ಬಹುಲ ಗಲಾಟೆ ಕದ್ದಲೆ ಇತ್ತೆ ಅಂತ ಎಂಕುಲ್ ಕೊಂಡ ಅಟಿಲ್ ಕೊಂಡ ಬಿರಾವ್ ಪೋದೆ ಎಂಕುಲು ಲಡಾಯಿ ಹೋಗ್ಬೇಕ ಗಲಾಟೆ ಅನ್ಬೇಕ ದಾದಾನಲ್ಲ ಜನಕ್ಕಲ್ನ ಎದುರುಡು ಭಕ್ತರನ್ನ ಎದುರುಡು ಎಂಕುಲ್ ಗಲಾಟೆ ಕದ್ದಲ್ಲ ಅನ್ಪರ್ಬೋದು ಅವಕ್ಕ ಒಂದು ಖಾಲಿ ಆದ್ರೆ ಖಾಲಿಲ ಅವರು ಕೂಡ ಬರ್ಬೋದಲ್ಲ ಪಟ್ಟಣಕ್ಕೆ ಅಖಿಲದಾಗಲಿ ಎಂಕುಲು ಈತೆ ಮನ್ಪಲಿಂದಲ್ಲ ಬಂದು ಮುಲ್ಪ ಎಂಗ ಉಗ್ರಾಣ ನೋಡ್ಕೊಂಡು ಅಕ್ಕಲು ಮೂಲೆ ಉಪ್ಪೇರು ಅಂಚ ವೈಕ್ಲ ಕಮ್ಮಿ ಆಗುತ್ತೆ ನಿರಂತರ ಅನ್ನ ಪ್ರಸಾದ ಅವು ತಯಾರು ಆವಂದೇ ಹೋಗ್ತದೆ ಅಂಚ ಓವೇ ಹೆಚ್ಚು ಕಮ್ಮಿ ಇತ್ತನಲ್ಲ ಎಂಕುಲು ಒಂಜಿ ಕಂಡ ಮಂತು ಲೈಫ್ ಮಾತ್ರ ಅಕ್ಕಲೆದುರು ಓಲ ಗಲಾಟೆ ಗದ್ದಲ ಮನ್ಪಂದೆ ನಿರಂತರ ಅನ್ನ ಸಂತರ್ಪಣೆ ಆಪನ ಚಿನ್ನ ವ್ಯವಸ್ಥೆಯನ್ನು ಮನ್ಕೊಡಬೇಕು ಅವಾಗ ಸ್ವಚ್ಛತೆನೇ ಭಾರಿ ಇಂಪಾರ್ಟೆಂಟ್ ಇಂಕುಲಿತ್ತೆ ದೇವಸ್ಥಾನದ ಅರ್ಚಕರು ಪ್ರಧಾನ ಅರ್ಚಕರು ಇಂಗ್ಲಿಗೆ ಇದು ಸ್ವಚ್ಛವಾದ ವಾತಾವರಣ ಇದು ಸ್ವಚ್ಛವಾದ ದೇವಸ್ಥಾನ ಇಂಗ್ಲಿಗೆ ಒಂದು 10-15 ದಿನಕ್ಕೆ ಮುಂದುವರಬೇಕು ಕೂಡ ಇಂಕ್ಲು ನಮ್ಮ ನೀಡಾರಿನ ಕೈಕಾವೇನು ಒಪ್ಪಿಸೋದ್ರಿಂದ ಬೇರೆ ಮಾಡ್ತೀವಿ ಪೂರ ಆಂಡ್ ಇದು ಬ್ರಹ್ಮಕಲಶ ಆಂಡ್ ಎಲ್ಲ ಇಂಕು ಮಾತಾ ಗೋಯ ಕೂಡ ಈತ ವ್ಯವಸ್ಥೆ ಕ್ಲೀನ್ ಮಾಡ್ಕೊಳ್ಳೋ ಚಿಂತ ಬೇರೆನೆ ಭಾರಿ ಮಲ್ಲ ఒక ಮುರಣಿ ಪುತ್ತೂರಲ್ಲಿ ಕಂಬಳ ಇವಾಗ ಅಲ್ಪ ನರಮಾಣಿ ಪೂರಾ ಪ್ಲಾಸ್ಟಿಕ್ ಪೂರಾ ಅಂಗಡಿದ ಗಾರ್ಬೇಜ್ ಪೂರಾ ಬಾಡ್ದು ಹೋಗ್ತಿದ್ರು ಅಲ್ಪ ಬರಿಟ್ಟು ಸುದೆ ಉಂಟು ಸುದೆಕ್ಕೆ ಪೂರಾ ಈ ಪ್ಲಾಸ್ಟಿಕ್ ಬೋದು ಮಾಧ್ಯಮ ಮಲ್ಲ ಆಯ್ತು ಬಗ್ಗೆ ಸುದ್ದಿ ಇಂಕುಲ ಮುಪ್ಪಲ ಸುದೆ ಉಂಟು ಸ್ವಚ್ಛಂದವಾದ ಪರಿಸರ ಇಂಕುಲ್ಲ ಆಯ್ನ ಮನದಾನಿಲ್ಲ ಇಂಕಲು ಕೂಡ ಮಾತಾ ಬರ್ತದೆ ಇಡೀ ವಾತಾವರಣ ಇಂಗ್ಲಿಗೆ ಏನಾರು ಐತೆ 10-15 ಜನ ಮಾದಾನಿಲ್ಲ ಇಂಗ್ಲಿಗೆ ಅಕ್ಕ ಜಾಗನ ಬಿಡುದು ಆ ಜಾಗನ ಬಿಡುದು ಅಗರ್ಜದ ತುಪ್ಪ ಪೂರ ಮಂತದ ಇಂಗ್ಲ ಬೇಲೆ ಲೆಕ್ಕನೆ ಅಡೆಡೆಗೆ ಬಿಡುದು ಕೂಡ ಅಲ್ಪ ಪ್ಲಾಸ್ಟಿಕ್ ಕುಡಂಜ ಅಲ್ಪ ಗಾರ್ಬೇಜ್ ಮಾಡ್ದು ಹೋಯಟ ನಾನು ತುಂಬ ಹಾಕ್ಲಿಂತ ವಾಕರಕ್ಕೆ ಕೂಡ ಐಕ್ ನನ್ನೆಲ್ಲ ಕೊರಡಕ್ಕೆ ಅಂಚಿನ ಒಂಜಿ ವ್ಯವಸ್ಥೆ ಇಡೀ ಈ ವಾತಾವರಣ ಇಂಕಲ ಆ ಜಾಗ ಮಾತೆಲ್ಲ ಸ್ವಚ್ಛ ಮಾಡ್ತದೆ ಕೂಡ ಎಡ್ಡೆ ರೀತಿ ಕೊರ್ಪುನ ಚಿಂತ ಬೇಲೆ ಅವಾಗ ಈ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆನೂ ಐಡೆಂಟಿಫೈ ಮಾಡ್ತದೆ ಎಲ್ಲ ದಿನ ಏನು ಬರ್ತೀನಿ ಕೂಡ ನಾರಾವಿ ಪೇಟೆ ಹಿಡಿದು ಇಡೇ ಮುಟ್ಟ ಕಾರ್ ಬರೋಲ್ಲ ಹೆಚ್ಚನ ಪರಿಸ್ಥಿತಿ ಹೆಚ್ಚಾಗ ಗೊತ್ತಿಲ್ಲ ಈಗ ಪಾರ್ಕಿಂಗ್ ಸಮಿತಿ ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಆಲೋಚನೆ ಬಂತು ಆಯ್ನಾತ್ ಪಾರ್ಕಿಂಗ್ ದೂರ ಬಂತು ದಯಪಟ್ಟ ಜನಕ್ಲೇದಲ್ಲ ಇಡೇ ಮುಟ್ಟ ನಡತೊಂದು ಬಂದಾಗ ಅಕ್ಲೇದಲ್ಲ ಇಂಕಲು ಅಲಂಕಾರಡ ಅದನ್ನ ವೈಭವಡ ವೈಟ್ಲ ಕಮ್ಮಿ ಮಾಡ್ತೀವಿ ಅಕ್ಲಿಗೆ ತೂಪು ನಂಚಿನ ವ್ಯವಸ್ಥೆ ಮಾತ್ರ ಬಂದು ಬೇತೆ ಬೇತೆ ದಾದಾನಲ್ಲ ವಿನೂತನವಾದ ಆಲೋಚನೆ ಬಂದದ್ದು ಆ ಮಾರ್ಗದ ತೂವೊಂದು ಬರ್ಪುನ ಚಿಂತ ವ್ಯವಸ್ಥೆ ಖಂಡಿತ
ಖಂಡಿತ ಬಂತು ಸಂತೆಲು ಕೂಡ ಒಬ್ಬ ಪೂರ ತೂವೊಂದು ಬಂದಾಗ ಜಾತ್ರೆ ಬಂದಾಗ ಅಕ್ಲೆಲ್ಲ ಆ ವಾತಾವರಣ ನೋಡಕ್ಕೂ ವಿಲೀನ ಆಗೋದು ಆಯ್ತು ಪೂರ ಬಂದು ತೂವೋಡು ಐಕ ಮಾತಾ ವ್ಯವಸ್ಥೆ ಒಬ್ಬ ಆಯ್ನಾತು ಪಾರ್ಕಿಂಗ್ ಏನಂತೆ ದೂರ ಬಂತು ಅಥವಾ 4-ವೀಲರ್ ಪಾರ್ಕಿಂಗ್ 2-ವೀಲರ್ ಪಾರ್ಕಿಂಗ್ ಬಂದದ್ದು ಒಂದು VIP ಪಾರ್ಕಿಂಗ್ ಕೈತಾಲ್ ಕೂಡ ಬರ್ಕೊಂಡ ವ್ಯವಸ್ಥೆ ಬಂತು ಜನಕ್ಕೆ ಇಡೇಬಿಟ್ಟ ಬರ್ತದ ಪಾರ್ಕಿಂಗ್ ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ ಅವಾಯ್ಬಕ ಸ್ಟಾಲ್ ಮತ್ತೆ ಆಹಾರದ ಒಂದು ಜಾತಿ ಸ್ಟಾಲ್ ಬರ್ಬೋದು ಅದನ್ನ ಸಂತೆಲು ಒಂದು ಜಾತಿ ಬರ್ಬೋದು ಮತ್ತೆ ಒಂದು ವಿಶೇಷವಾದ ಈ ತೊಟ್ಟಿಲ್ ಇಂಚಿನ ಪೂರ ಪಾತ್ರ ಒಂದು ತೊಟ್ಟಿಲ ವ್ಯವಸ್ಥೆ ಇಂಚಿನ ಪೂರ ವಿನೂತನమైన ಜೋಕ್ಲೆಗ್ ಒಂದು ಜವನರಿಗೆ ಪೂರ ಆಕರ್ಷಣೆ ಮಾಡ್ಕೊಂಡ ಚಿಂತ ಕೆಲವು ವ್ಯವಸ್ಥೆ ಬರ್ತಿಲ್ಲ ಐದು ಜಾಗ ಐಡೆಂಟಿಫೈ ಮಾಡ್ತಿಲ್ಲೇ ಮಕ್ಕಳು ಬರ್ತದ ಅವೆಂತಲ ವ್ಯವಸ್ಥೆ ಮೂರು ಬರ್ತಿದ್ದಾರೆ ಅವಾಯ್ಬಕ ಆಹಾರ ವಿಶೇಷವಾದ ಚಿಂತ ಖಾದ್ಯಲು ಆಹಾರಲು ಅದನ್ನ ಸ್ವಉದ್ಯೋಗ ಮಾಡ್ಕೊಂಡ ಚಿಂತ ಮಹಿಳೆಯರಿಗೆ ಒಂದು ಜಾತ ಮಳಿಗೆರೆ ಕೊಡೋದು ಯಾಕಂದ್ರೆ ಮಹಿಳಾ ಸಂಘ ರೂಪ ಇಂಕಲ ಅಕ್ಕ ಮನೆ ಸಂಘ ಉಂಟು ಇಂಕಲ ಬೇತೆ ಬೇತೆ ಧರ್ಮಸ್ಥಳದ ಸಂಘ ಉಂಟು ಅಕ್ಲೆ ಪೂರ ಮಾಡೋದ ಸ್ಟಾಲ್ ಬೋರ್ಡು ಅಕ್ಲ ಒಂದು ಅದನ್ನ ಅಕ್ಲ ವಸ್ತುವಿನ ಪ್ರದರ್ಶನ ಮಾಡ್ಕೊಡ ಇನ್ನು ಮಾರಾಟ ಮಾಡ್ಕೊಡು ಮಾಡ್ಕೊಂಡ ಚಿಂತ ಆ ಮಹಿಳೆಯರಿಗೆ ವಿಶೇಷವಾದ ಚಿಂತ ಒಂದು ಜಾತ ಸ್ಟಾಲ್ ಅಕ್ಲೆ ಅಲ್ಪ ಅಕ್ಲ ಅದನ್ನ ಅಕ್ಲ ಎಲ್ಲೆಲ್ಲ ಬಿಸ್ನೆಸ್ ಇರ್ತಾನೆ ಪೂರ ಬರ್ತಾರಪ್ಪ ಐನು ಪ್ರದರ್ಶನ ಮಾಡ್ಕೊಳ್ಳಿ ಮಾರಾಟ ಮಾಡ್ಕೊಳ್ಳಿ ಐಕ್ಲ ಒಂದು ಜಾತ ಸ್ಟಾಲ್ ಅವಾದ ಇತ್ತ ಇಲಾಖೆ ಪಾತ್ರ ಇಲಾಖೆ ದಕ್ಕಲು ಅಕ್ಲ ಸ್ಟಾಲ್ ಕನಪ ಪಾಡ್ಬೇಕು ಅಂತ ಕೃಷಿ ಇಲಾಖೆ ದಕ್ಕಲು ಬಂದಿದೆ ಒಂದು ಎಲ್ಲಿಯ ಕೃಷಿ ಮೇಳ ಭಾರಿ ಮಲ್ಲ ಒಂದು ಎಲ್ಲಿಯ ಕೃಷಿ ಮೇಳ ಒಂದು ಜಾತಿ ಕೃಷಿಗೆ ಸಂಬಂಧಪಟ್ಟಿನ ಇಲಾಖೆ ದಕ್ಕಲು ಒಂದು ಜಾತಿ ಪಶುಸಂಗೋಪನಾ ಇಲಾಖೆ ದಕ್ಕಲು ಕಾಂಡೆ ಬಂದಾಗ ಕಡೆ ಬಾಕಿ ಅಕ್ಕಲು ಬಂದಿರಿ ಇಂಕಲ ಒಂದು ಜಾತಿ ರೈತರಿಗೆ ಮಾಹಿತಿ ಕೊಡ್ಕೊಂಡು ಚಿಂತ ಮೇಲೆ ಅದರಿಂದ ಇಂಕಲ ಕೆಲವು ತಳಿಲು ಪೂರ ಕಲ್ತದ್ದು ತುಂಬ ರೈತರಿಗೆ ತುಪ್ಪ ಅನ್ನೋ ಚಿಂತ ಅದು ಸ್ಟಾಲ್ ಮಾಡುವ ಇಂಗ್ಲೇಟ್ ಒಂದು ಅವಕಾಶ ಮಾಡಿಸ್ಕೊಂಡು ಅಂಚ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆದಾಗಿ ಬಂದು ಅಕುಲ ಸ್ಟಾಲ್ ಮಾಡ್ತಾರೆ ಅವಾದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಶೇಷವಾದ ಚಿಂತ ತಂಡಲು ಬರೋದು ಒಂದು ದಿನ ಮೈಸೂರು ರಾಮಚಂದ್ರ ಆಚಾರ್ಯ ಒಂದು ಜರ್ನಿ ಥಿಯೇಟರ್ ಮಾಡ್ಕೊಂಡ ಚಿಂತ ರಂಗಗೀತೆ ಇರ್ಬೋದು ಒಂದು ಯಕ್ಷಗಾನ ಒಂದು ನಾಟಕ ಕುಡ್ಲದ ಮೂಜಿ ಪ್ರಮುಖ ಕಲಾವಿದರು ಚಿಂತ ದೇವದಾಸ್ ಕಾರ್ಮಿಕಾಡು ಇಡೀ ತಂಡ ಪ್ರಮುಖರು ಚಿಂತ ಒಂದು ನಾಟಕ ಉಂಟು ಚಿನ್ನ ವಿಶೇಷವಾದ ಚಿಂತ ಕಾರ್ಯಕ್ರಮ ಅವಾಗ ಸ್ಥಳೀಯ ಪ್ರತಿಭೆಗಳ ಸ್ಥಳೀಯ ಪ್ರತಿಭೆಗಳ ನಾಟಕ ಉಂಟು ಜೋಕ್ಲೆಗೆ ವಿಶೇಷವಾದ ಚಿಂತ ಕಾರ್ಯಕ್ರಮ ಉಂಟು ಆ ವೇದಿಕೆದ ವ್ಯವಸ್ಥೆ ಆ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಜೊತೆ ಆ ಜೋಕ್ಲೆಯನ್ನು ಸರಿಯಾದ ತೂಪುನಕ್ಕಿಂತ ಬೇರೆ ಮಾಡ್ತಾರೆ ಅಕ್ಲೆಗೆ ಗ್ರೀನ್ ರೂಮ್ದ ಫೆಸಿಲಿಟಿ ಮತ್ತು ಟಾಯ್ಲೆಟ್ದ ಫೆಸಿಲಿಟಿ ಉಂಟು ವಾಯ್ಬೇಕು ಅಕ್ಲೆಲ್ಲ ಸರಿಯಾದ ರೀತಿ ಫಲಹಾರ ಮಾಡ್ಕೊಂಡ ಅಕ್ಲೆಗೆ ಒಂದು ಮೊಬೈಲ್ ಕಳಪನಕ್ಕಿಂತ ಬೇರೆ ಮಾತಾ ಅಕ್ಲೆಲ್ಲ ಟೈಮ್ಗೆ ಎಂಗ್ಲೆ ಕಾರ್ಯಕ್ರಮ ಮುಗಿಯುವುದು ಎಂಗ್ಲೆಗೆ 10 ಗಂಟೆದ ಒಂದು ಗಡುವು ಉಂಟು 10 ಗಂಟೆಗೆ ಪೂರ ಮುಗಿಬೋದು SP ಅವರ ಪಾತ್ರದ ಕೂಡ ಒಂದು ಎಕ್ಸ್ಟೆನ್ಷನ್ ಕೇಂದ್ರ ಮನ್ಪುಲೆ ಏರೆಗಳ ತೊಂದರೆ ಆಗಲಿಕ್ಕೆ ಮನ್ಪುಲೆ ಬರ್ತಾರೆ ಅಂಚ ಒಂದು ಎಕ್ಸ್ಟೆನ್ಷನ್ ಮನ್ಪುಲಿ ಭಾರಿ ಕತ್ತಲೆ ಉಂಟಾಯಿ ಮನ್ಪರೆ ಸಾಧ್ಯತೆ ಇದೆ ಒಂದು ಎಂಕ್ಲನೆ ಚೌಕಟ್ಟು ಮಾಡೋದು 5 ಗಂಟೆಗೆ ಕಾರ್ಯಕ್ರಮ ಮುಗಿಪುನ ಚಿಂತ ಮೇಲೆ ಬೇಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಐನು ಮುಗಿಪುನ ಚಿಂತ ಬೇರೆ ಎಂಗ್ಲು ಮನ್ಕೊಡ ವೈಭವ ಬೇತೆ ಬೇತೆ ಭಜನಾ ತಂಡಲು ಬರೋದಿಲ್ಲ ಬೇತೆ ಬೇತೆ ಭಜನಾ ತಂಡಲು ಬರೋದಿಲ್ಲ ಆ ಭಜನಾ ತಂಡದ ಪೂರ ಅಕ್ಲೆಲ್ಲ ಒಂದು ಗೌರವಯುತವಾದ ನಿರಂತರ ಭಜನೆ ಮಾಡ್ಕೊಂಡು ಚಿನ್ನ ವ್ಯವಸ್ಥೆಯನ್ನು ಕಲ್ಪಿಸ ರೂಪದ ಭಜನಾ ತಂಡಲ ಭಾರಿ ಪ್ರಮುಖವಾದ ಚಿನ್ನ ಭಜನಾ ತಂಡ ರೂಪದಲ್ಲಿ 50 ವರ್ಷದ ಆಚರಣೆ ಮಾಡ್ಕೊಂಡು ಅಕ್ಲೆಲ್ಲ ಆ ಜೋಕರು ಕೂಡ ಬರೋದು ಸರಿಯಾದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ವಾಯ್ಬಕ್ಕ ನನ್ನ ಬ್ರಹ್ಮಕಲಶ ಕೈತಲ್ ಬಂದಾಗ ಅಧಿಕಾರ ನಕಲಿನ ಸಭೆ ಇರ್ಲ ಬರೋದು ಅಧಿಕಾರ ನಕಲಿನ ಸಭೆ ತಾಲೂಕುದ ತಹಸೀಲ್ದಾರ್ ಅವಾರ್ಡ್ DYSP ಪೊಲೀಸ್ ಅವಾರ್ಡ್ ಹೈವೇ ನಕಲ್ ಅವಾರ್ಡ್ ಅತಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಯಾನಿಟೈಸೇಷನ್ ತೂಪುನ ಚಿಂತ ಟಾಯ್ಲೆಟ್ ಕನಪುನ ಚಿಂತ ಮಾತ ಅಧಿಕಾರ ನಕಲ್ ಈ ಭಾಗದ ಮಾತ ಅಧಿಕಾರ ನಕಲ್ ಎತ್ತದ ಒಂದು ಮೀಟಿಂಗ್ ಬಂದಿದ್ದು ಅಕ್ಲೆಲ್ಲ ಸರಿಯಾದ ಚಿಂತ ಸೂಚನೆ ಜಾತ್ ಎಕ್ಸ್ಟ್ರಾ ಹೋಮ್ ಗಾರ್ಡ್ಸ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಫೈರ್ ಇಂಜಿನ್ ಒಂದು ರೆಡಿ ಕೊಡು ಒಂದು ಆಂಬುಲೆನ್ಸ್ ರೆಡಿ ಕೊಡು ಪೂರ ವ್ಯವಸ್ಥೆ ಮಂತದ್ದು ಕೂಡ ಪ್ರತ್ಯೇಕವಾಗಿ ಚಿನ್ನ ಸಮಿತಿಲದ ಮೀಟಿಂಗ್ ನನ್ನೊಂಜಿ ಫೆಬ್ರವರಿ 14ನೇ ತಾರೀಕು ಯಾರನ್ನ ಕೆಲವು ಕಾರ್ಯಕ್ರಮಗಳು ಬಿಸಿಯಲ್ಲಿ 14ನೇ ತಾರೀಕು ಯಾವಾಗ ನಿರಂತರವಾದ ಮೂಲೆ ಕಂಟಿನ್ಯೂಸ್ ಇದ್ದದ್ದು ದಿನದಲ್ಲ ಮೀಟಿಂಗ್ ಅಂತ ಒಂದು ಸಂಸ್ಥೆ ಎಂಕಲು ಸಮಿತಿಲೇ ಬರ್ತದ ಆ ಮಾತ ಸಮಿತಿಲೆಗಳ ಒಂದೊಂದು ಮೀಟಿಂಗ್ ಬಂತದ ಅಕ್ಲಕ್ಕನ ಜವಾಬ್ದಾರಿಯನ್ನು ಪಡ್ಕೊಂಡ ಅದರಿಂದ ದುಂಬೇದ ಅದನ್ನೆಲ್ಲ ತಯಾರಿಲ್ಲ ಅವರು ಬಂದ ಮಾತ ತಯಾರಿಲ್ಲ ಮಾಡ್ತದ ఒక ವಿದ್ಯುತ್ ದೀಪಾಲಂಕಾರಕ್ಕೆ ಒಂದು ಮೆಸ್ಕಾಂ ತಕ್ಕನವರೆಲ್ಲ ಅದನ್ನ ಮೀಟಿಂಗ್ ಬಂತದ್ದು ಅಕ್ಲೆಲ್ಲ ಅಕ್ಲಂತ ಜವಾಬ್ದಾರಿಯನ್ನು ನಿರ್ವಹಿಸೋದು ಭಗವಾನರ ಲೈಟ್ ಕಂಬ ಒಂದು ಲೈಟ್ ಬರೋದಿಚ್ಚಿ ಹೂವು ಇತ್ತನಲ್ಲ ಇದು ಪೂರ ಸರಿ ಮಾಡ್ಕೊಳ್ಳೋ ಚಿನ್ನ ಬೇರೆ ಬಂತದ್ದು ನನ್ನ ಬಿದೆ ಹಿಡಿದು ಎರೆಗಾಂಡಲೆಂದು ಬಂಡದು ದವಸಧಾನ್ಯಲೆಂದು ಬರೋಟ್ ಬಂಡ ಯಾಕೆ ಮಾಡೋಟ್ ಬಂಡ ನೀವು ದಯಮಂತ ನೆನಪಂತೆ ಬೇತೆ
ಬೇತೆ ದೇವಸ್ಥಾನದ ಕ್ಲೂಸಿಗೆ ಸುಬ್ರಹ್ಮಣ್ಯನ ಸೌತಡ್ಕ ಕಟ್ಟಿಲು ಮುಕ್ಕಾಂಬಿಕ ಕೂಡ ಕೊಡ್ಬೇಕಂತಿದ್ರು ಅಲ್ಲಿ ಪೂರರೆಗಳ ಕೂಡ ಫೋನ್ ಮಾಡ್ತಿದ್ರು ಮಾತೆರೆಗಳ ಬಗ್ಗೆ ವೈದಿಕ ಪೂಜಾ ಸಮಿತಿದ ಸಂಪೂರ್ಣ ಅವು ತಂತ್ರಿಲ್ಲ ಆಯ್ತಾ ಫುಲ್ಲು ಜವಾಬ್ದಾರಿ ತಂದಿದ್ರು ಅವು ಆಯ್ತಾ ಪಾಡಿಗೆ ಅವು ಅದನ್ನು ಮತ್ತೊಂದು ಬೇರೆ ನನ್ನ ನಮ್ಮ ಮಲ್ಲ ಬೇರೆ ಪುನಃ ಸ್ವಾಗತ ಸಮಿತಿ ಅದನ್ನ ಈ ಆಮಂತ್ರಣ ಕೊಡ್ಕೊಂಡು ಮಲ್ಲ ಬೇರೆ ಅವಾಯ್ಬಕ ಇಬ್ಬರಿದ್ದೆ ಮಾತೆಗಳ ಕೊಟೇಶನ್ಗೆ ಏನೇ ಮೂವೇ ವ್ಯವಸ್ಥೆ ಇದ್ರೆ ನಾವು ಪಾರದರ್ಶಕವಾದ ನಡೆದು ಎನ್ನ ಗುರ್ತದಕ್ಕೆ ಕೊರೋಡು ಅಥವಾ ಹೆಂಗೆ ಫೋನ್ ಮಾಡ್ತಾನೆ ಹಾಕೊಂಡು ಅಕ್ಲಾಗ್ಲ ಕೊಟೇಶನ್ ಹಾಕಿ ಸಮಿತಿಗೆ ಕೊರೋಣ ಏನ್ ಎಂಕ್ಲಿಗೆ ಎಣ್ಣೆ ಕಮ್ಮಿಡಿ ಮನ್ಸು ಕೊಡ್ಬೇಕು ಅಕ್ಲಿಗೆ ಕೊಡ್ಕೊಂಡು ನಾವು ಪಾರದರ್ಶಕವಾದ ಮಾತಾಡೋಲ್ಲ ಚರ್ಚೆ ಮಾಡ್ತದ್ದು ಅವೇನು ಮನ್ಪುರ ಚಿನ್ನ ಬೇರೆ ಖಂಡಿತವಾದ ಮನ್ಪುರ ಈ ಚಪ್ಪರ ಸಮಿತಿದ ಮಲ್ಲ ಜವಾಬ್ದಾರಿ ಗ್ರಾಮೀಣ ಭಾಗ ಏನಿಟ್ಟು ಮಾತಾ ಇಂಕರು ಟೆಂಟ್ ಪಾಟದಲ್ಲ ಅದೆಲ್ಲ ಬರುವುದು ಮುಂದೆ ಸಾಂಪ್ರದಾಯಿಕವಾದಂತೆ ಚಪ್ಪರನ ಸಾಂಪ್ರದಾಯಿಕವಾದಂತೆ ಅಲಂಕಾರದಲ್ಲಿ ಬಂತದ್ದು ಈ ಗ್ರಾಮೀಣ ಸೊಗಡನ್ನು ತುಂಬಂತ ಈ ಬೇಲೆಲ್ಲ ಕೂಡ ಸೇರಿ ಕೂಡ ಅವಾಯ್ಬುಗ ಪಾನೀಯ ಸಮಿತಿ ಇಂದು ಹೊರ ಎಣ್ಣೆ ನಿರಂತರವಾದ ಪಾನೀಯ ಕೊಡ್ಕ ಕೆಲವು ಬಂದಿರು ಅಂಗಡಿದಾಗಲಿಕ್ಕೆ ತೊಂದರೆ ಅಂಗಡಿದಾಗ ಸ್ಟಾಲ್ ಮಾಡ್ತಿರ್ತಾರೆ ಅಕ್ಲಿಗೆ ತೊಂದರೆ ಅವರು ಆಂಡಲ ಶಿವಣ್ಣನ ಅಲ್ಪ ಆದಾಗ ಭಾರಿ ಕೊಡೋಡು ಮಜ್ಜಿಗೆ ನಿರಂತರ ಮಜ್ಜಿಗೆ ಕೊಡ್ರೆ ಶಿವಣ್ಣನ ಅಲ್ಪ ದೇವಸ್ಥಾನ ಸ್ಟಾಲ್ ಮಾಡ್ತಾರೆ ಮೂಲ ಮಂದದು ಮಾತರಿಲ್ಲ ಬರ್ಪಣಗಳಿಗೆ ದೊಂಬು ಬರ್ಪಣಗಳಿಗೆ ಒಂದು ಪಾನೀಯದ ವ್ಯವಸ್ಥೆ ಮೇಲೆ ಮಹಿಳೆಯರನ್ನ ಬಲ್ಲ ಜವಾಬ್ದಾರಿ ಉಂಟು ದಯಪಂಡ ನಿರಂತರವಾದ ನೀವು ಕೂಡ ಒಂದು ಬಲ್ಲ ತಂಡ ಕೊಡಬಹುದು ನಮ್ಮ ಏರ್ ಇಂಗ್ಲೊಟ್ಟಿಗೂ ಉಲ್ಲೇರ್ ಹಾಕಿ ನಮಗೆ ಐಡೆಂಟಿಫೈ ಮಾಡ್ಕೊಡಬಹುದು ಇಗ್ಲಿಗೆ ಏರ್ ಇಂಗ್ಲ ಏತ್ ನೂದ ಇನ್ನೂದ ಏತ್ ಜನ ಹಾಕಿ ಮಾತೆರೆಗ್ಲ ಎನ್ನ ಲೆಕ್ಕ ಸೀರೆಲ್ಲ ಏನ ಬರ್ಬೇಕು ಇಗ್ಲು ಒಂಜಿ ದಿನ ನಮ್ಮ ಮಾತೆಲ್ಲ ಸಮವಸ್ತ್ರ ಕಾರ್ಯಕ್ರಮ ದಯಪಂಡ ಪೂರರೆಗ್ಲ ಒಂದು ಜೀವನ ಹಾಕೋದ್ರಿಂದ ಒಂದು ಅನುಭವ ಒಂದು ಅವಕಾಶ ಅಂಚ ನಾವು ಕುಟುಂಬದ ಲೆಕ್ಕ 6 ಬತ್ತಿಜರು ಬೇರೆ ಬತ್ತಿಜರಿಂದ ಇದು 7 ಬತ್ತಿಜರಲ್ಲ ಎಂಕರು ಮಾಡ್ಕೊಡ 6 ಬತ್ತಿಜರು ಬೇರೆ ಬತ್ತಿಜರು ಎಂಕರು ದೇವರ ಕುಡಿದು ಪಂಡ್ರಾಕು ಎಂಕರು ಜವಾಬ್ದಾರಿ ತಂದ ಎಂಕರು ಮನ್ಕೊಡೆ ಹಾಕೊಂಡು ಏರು ಎಂಚೆಲ್ಲ ಪರಿಸ್ಥಿತಿ ಎಂಚೆಲ್ಲ ಎಂಕರು ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡ್ಕೊಡು ಇದಕ್ಕೆ ಮಾತನ್ನೆಲ್ಲ ಸಹಾಯ ಸಹಕಾರ ಆಶೀರ್ವಾದ ಮಾತಾ ಒಪ್ಕೊಂಡು ಏನೊಂದು ನನ್ನ ದಾದಾಡಲ ಪಾತ್ರ ಇರ್ತದೆ ಮೊದಲೇ ಚರ್ಚೆ ಮಾಡ್ತದೆ ಉಮಾಂಡಲ ವಿಷಯದ ಬಗ್ಗೆ ಡೌಟ್ ಇತ್ತು ನಾನು ಕುಲ್ಲುದು ಎಂದು ಕುಲ್ಲುದ ಚರ್ಚೆ ಮಾಡ್ತದೆ ಸರಿಯಾದ ಮುಗಿತದ ಇಗ್ಲಿಗ್ಲ ಒಂದು ಮಲ್ಲ ಅನುಭವ ಅನುಭವ ಕೊಡ್ತೀನಿ ನನಗೆ ಮಾತಾಡಿಲ್ಲ ಕುಲರ ಬಂದು ಸರಿ ಮಾತಾಡ ಮುಗಿದ್ವಿ ಕ್ಷೇತ್ರ ಸಾನ್ನಿಧ್ಯ ವೃತ್ತಿಯವರು ದಯಪಡಲಿಕ್ಕೆ ಅಲ್ಪ ಸುತ್ತುಕೋಡಿ ಮಂದಿ ಕಲ್ಲಾಸ ಅವರಿಬ್ಬರ ಕೆಲವು ಚರ ಮಾಡ್ಕೊಡ ಆ ಚರ ಮಾಡ್ಕೊಂಡು ನನ್ನ ಕೂಡ ಸಾನ್ನಿಧ್ಯ ವೃತ್ತಿ ಅನಗ ಆ ಸಾನ್ನಿಧ್ಯ ವೃತ್ತಿ ಎಡ್ಡೆ ರೀತಿ ಅವಳು ಐಕ್ ಆ ಒಂದು ಉದ್ದೇಶಗಳು ಸಲದ 48 ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ನಮ್ಮ ಆದಿತ್ಯರ ಪಾರಾಯಣ ನಮ್ಮ ಸೂರ್ಯದೇವರಿಗೆ ಬಹಳ ಪ್ರೀತಿಯಾಗಿ ಅಂಚಿನ ಒಂದು ಸ್ತೋತ್ರ ಅವೇನು ಪಾರಾಯಣ ಸಾಮೂಹಿಕವಾಗಿ ಮಾಡ್ಕೊಂಡು ಏನೊಂದು ಕನಸಿರ್ತದೆ ಅದು ಬಿಡ ಎಲ್ಲ ಬ್ರಹ್ಮಕಲ ಶಾಲೆಗೆ ಒಂದು 5,000 ಪಾರಾಯಣ ಮಾಡೋದು ಬಡ ದಿನಕ್ಕಿಂತ 30 ಜನ 25 ಜನ 40 ಜನ ಈ ದಿನ 50 ಜನ ಅಂದಿದ್ದ ಬರೋದು ಅಂಚೆ ಒಂದು 49 ದಿನ 5,000 ಬರೋದ ಹೆಚ್ಚು ಕಡಿಮೆ ದಿನಕ್ಕೆ 100 ಜನ 150 ಜನ ಬರ್ತಾರೆ ಮಾತ್ರ ಆಧಾರ ಇನ್ನು ಕೇಂದಿಪ್ಪರು ಈ ಸರ್ತಿ ಧನುರ್ಮಾಸಗಳು ನಮ್ಮನ್ನ ಕೈತಂದ ನಾವೂರ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನಗಳು ಹೆಚ್ಚು ಕಡಿಮೆ 10,000 ಒಂದು ತಿಂಗಳು 10,000 ವಿಷ್ಣು ಸಹಸ್ರನಾಮ ಸಾಮೂಹಿಕವಾಗಿ ಒಂದು ನಿಜವಾದ ಮಲ್ಲಂ ಸಾಧನ ಡಾಕ್ಟರ್ ಪ್ರದೀಪ್ ಹೋಗಿದ್ದಾರೆ ಆಗ ಸಾಧಕಗಳು ಒಂದು ನಡೆದಿದೆ ದಯಪಟ್ಟ ಆ ಪೂರ್ವಕರು ಮಾತ್ರ ಒಟ್ಟು ಸೇರಿದ ಒಂದು ಮಾತ್ರಲ್ಲ ಅಲ್ಲ ವಿಷಯ ಒಂದು ಪಾರಾಯಣ ಮಾಡ್ಕೊಂಡ ಸಾಮಾನ್ಯರಿಗೆ ಆ ಪೂಜಿಂದ ಆಗೈತಿ ಮುಂದೆ ನೀವು ಏರ್ಲ ಮಾಡ್ಕೊಂಡು ದಯಪಟ್ಟ ಇಂದು ಪಾರಾಯಣ ಮಾಡ್ಕೊಂಡ ದೇವಸ್ಥಾನದ ಒಂದಿದ್ದ ಪುಸ್ತಕವನ್ನು ಕೊಡೋದಿಲ್ಲ ಮಾತ್ರ ಭಕ್ತಿ ಮಾಡ್ಕೊಂಡು ನೆಟ್ಟಿಗೆ ಹೋದರೆ ಬರ್ಪೂಜೆ ಈಗ ಹೋದರೆ ಬಂಗ ಹಾಕೊಂಡು ಆಮೇಲೆ ಹಿಂಗೆ ಮನೋಲ್ಯ ಅವ ಮತ್ತೆ ಅಂಚಿನ ಒಂದು ಜೈಗೆ ಕೊಡ್ತೀನಿ ಮಾರ್ಗದರ್ಶನ ನಮ್ಮ ತಂತ್ರದಾರ ಕೊಡ್ತಾರೆ ಅಂಚಾದ್ರ ಎನ್ನ ವಿನಂತಿ ಇದೆ ಪೂರ್ವಕರು ಮಾತ್ರ ಒಟ್ಟು ಸೇರ್ತಾ ಖಂಡಿತ 5,000 ನನ್ನ ಈ ಪಾರಾಯಣ ಮಾಡ್ಕೊಂಡು ಆಲೈತಿ ಅವತ್ತಂತೆ ನಮ್ಮ ದೇವಸ್ಥಾನದ ನಮ್ಮ ಬ್ರಹ್ಮಕಲಶದ ಸಮಯಗಳು ಸಾಮೂಹಿಕವಾದ ವಿಷ್ಣು ಸಹಸ್ರ ನಮ್ಮ ಯಾಗ ಆದಿತ್ಯರದ ಯಾಗಗಳು ಈ ಆದಿತ್ಯರದ ಯಾಗಗಳು ತಿರುವನಡೆ ದುಂಬು ನಿಜಂಡ ವಿಷ್ಣು ಸಹಸ್ರ ನಮ್ಮ ಯಾಗ ಆಪರಣೆ ದುಂಬು ನಮ್ಮ ಮಾತೆಲ್ಲ ಪಾರಾಯಣ ಮಾಡ್ಕೊಂಡು ದಂಡ ಇದಕ್ಕೆ ಅರ್ಥಪೂರ್ಣವಾಗಿ ಒಂದು ಪೂರ್ವಕರು ಮಾತೆಲ್ಲ ಹೋಗಿ ಒಟ್ಟು ಸೇರಿ ವೈದ್ಯಕೀಯ ಬಂದರೆ ದಯಪಟ್ಟ ಏತ್ ಸಂಖ್ಯೆಯ ಸಹಸ್ರ ಪಾರಾಯಣ ಆತನ ಪವರ್ ಬರ್ಕೊಂಡು ಒಬ್ಬೇ ಒಂದು ರೀತಿಯ ಕೃತ್ರಿಮ ಮಾತುಗಳು ಒಬ್ಬೇ ಒಂದು ರೀತಿಯ ಜನಪದ ಮಾತುಗಳು
ದೇವಸ್ಥಾನದ ಕಡೆ ಮಾತಾಡಲು ಒಂದು ಒಗ್ಗಟ್ಟಿರ್ಬೋದು ಅಲ್ಪ ವೇದಿಕೆಯ ಅಭಿಪ್ರಾಯ ಭೇದ ಮಾತಾಡಬೇಕು ಆಟ ಒಂದು ಒಟ್ಟಂದೊಡ್ಡು ಲಾಸ್ಟ್ ನಮಗೆ ಕಾರ್ಯಕ್ರಮ ಮಾಡ್ಕೊಂಡು ಅಲ್ಪ ಹೋಗಿ ಅಭಿಪ್ರಾಯ ಭೇದ ಬರಬಲ್ಲಿ ದೇವೇಂದ್ರ ಸಾನ್ನಿಧ್ಯ ಅಂಚಿನ ಅಭಿಪ್ರಾಯ ಭೇದ ಬರಬಲ್ಲಿ ಬಂದ ಒಂದು ಉದ್ದೇಶ ಬ್ರಹ್ಮಕಲಶ ಒಂದು ಒಟ್ಟೆ ರೀತಿಯ ಅವರ ದೇವರ ಸಾನ್ನಿಧ್ಯ ಎಟ್ಟೆ ರೀತಿ ರಾವಣ ಉದ್ದೇಶ ನಮ್ಮಲ್ಲಿ ಪ್ರಾರಂಭ ಮಾಡಿದ ಹೆಚ್ಚಿನ ಮಾತೆಲ್ಲ ನೆಕ್ಕಲ ಸಹಕಾರಗಳು ಎಟ್ಟೆ ರೀತಿ ದೇವೇಂದ್ರ ಸಾನ್ನಿಧ್ಯ ವೃದ್ಧಿ ಅವರು ಪಡೆದರು ದಯಮಾಡಿ ದೇವರ ಸಾನ್ನಿಧ್ಯ ವೃದ್ಧಿ ಅಂತ ನಮ್ಮ ಊರುಗೇಟೆ ಈ ಕಡೆ ಮಾತಾಡ ದಯಮಾಡ ಈಗ ನಿಮಗೆ ಶ್ರಮದಾನ ಬರ್ರೆ ನಾನು ಎರಡು ಸರ್ತಿ ಹೇಳ್ತೇನೆ ಶ್ರಮದಾನ ಬರಬಲ್ಲಿ ಈಗ ಬೇರೆ ಬಂದಾಗ ಅವರು 10 ಗಂಟೆ ಆಗ್ಬೋದು ಅವಾಗ ನಿಖಿಲ್ ಕೂಡ ಇಲ್ಲ ಹೋದಾಗ್ಬೋದು ಕೂಡ ಬರ್ಬೋದು ಆಗ್ತದೆ ನಿಖಿಲ ನಿಖಿಲ ಮೇಲೆ ಸ್ಟಾರ್ಟ್ ಅಲ್ಲ ಅಂತ ಮುಂದಾಡಲು ಇಲ್ಲಿ ಸೇವೆ ಪಡೆದು ಸ್ಟಾರ್ಟ್ ಮಾಡಿದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಾತ್ರ ಸೇರಲು ದೇವರ ಸಾನ್ನಿಧ್ಯ ಈಗ ಮತ್ತು 14 ಪುಣ್ಯ ತಿಂಗಳ ನೆಟ್ಟೆ ಮಾತ್ರ